Maestro Productions presents in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. ಹಾಯ್ ಹಲೋ ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ನೋಡುವಂತ ಎಲ್ಲ ವೀಕ್ಷಕರಿಗೆ ನಮ್ಮ ಟಿವಿ ಹಾಗೂ ಮೇಸ್ಟ್ರೋ ಪ್ರೊಡಕ್ಷನ್ಸ್ ನ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ನಮ್ಮೆಲ್ಲರ ಕಿಚ್ಚನ್ನ ಹೆಚ್ಚಿಸುವಂತ ಮನೆಯಲ್ಲೇ ಕೂತು ನಿಮ್ಮನ್ನ ಕುಣಿಸುವಂತಹ ಡೇರ್ ಇರುವಂತಹ ಡಾನ್ಸರ್ಸ್ ಬಂದು ಕುಣಿಯುವಂತಹ ವೇದಿಕೆ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮದ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ನಾವಿದ್ದೇವೆ. 3 ಮೆಂಟರ್ಸ್ಗೆ 15 ಟೀಮ್ಸ್ ಅನ್ನ 5 ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈ ಸುತ್ತಿನಲ್ಲಿ ಎಲ್ರಿಗೂ 5 ಥೀಮ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿ ತಂಡಕ್ಕೆ ಒಂದು ಥೀಮ್. ದಟ್ ಸ್ಟಾರ್ಟ್ಸ್ ವಿತ್ ಸೂಪರ್ ಹೀರೋ, ಸೆಲೆಬ್ರೇಷನ್, ಫಿಲ್ಮಿ ಫೋಕ್, ರಿಮಿಕ್ಸ್ ರೌಂಡ್ ಆ್ಯಂಡ್ ಲವ್ ಆ್ಯಂಡ್ ಹೇಟ್. ಈ ಥರ 5 ಸುತ್ತಿನಲ್ಲಿ 5 ಎಪಿಸೋಡ್ಗಳನ್ನು ಮಾಡಲಿಕ್ಕಿದ್ದೇವೆ. ಪ್ರತಿಯೊಂದು ತಂಡಕ್ಕೂ ಪ್ರತಿಯೊಂದು ಮೆಂಟರಿಗೂ ಒಂದೊಂದು ಟೀಮ್ನಲ್ಲಿ ಒಂದೊಂದು ತಂಡ ಸಿಗಲಿಕ್ಕಿದೆ. ಸೊ ದೇ ಗೋನ್ ಟು ಫೈಟ್ ಇಟ್ ಔಟ್ ಲೈಕ್ ದ್ಯಾಟ್. ಅಟ್ ದಿ ಎಂಡ್ ಆಫ್ ದ ಶೋ ಯಾರು ಉಳಿತಾರೆ, ಯಾರು ನೆಕ್ಸ್ಟ್ ರೌಂಡ್ ಅಂದರೆ ಸೆಮಿಫೈನಲ್ಗೆ ಹೋಗ್ತಾರೆ ಅಂತ ನೋಡಬೇಕು. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್ ಅಂಡ್ ವಿ ಮೂವ್ ಆನ್ ಟು ದ ಕ್ವಾರ್ಟರ್ ಫೈನಲ್ಸ್ ಆಫ್ ಹೆಮ್ಸ್ ಡೇರ್ ಟು ಡಾನ್ಸ್. So it's time to call upon our judges. Please welcome Sanjay Kumar, Kishore Raman and our super guru Deepali Kambattoni. Okay judges, welcome to the quarter finals. Thank you. This round is superhero round. So who is your superhero and what are your superheroes going to perform? Day by day the competition is getting tougher and tougher. And people, all the teams in fact, all are got very much ready with the sequences and their themes, and we are trying to get the best quality on this stage. All right, thank you. Kishore. Yes, same Sanjay bhai panlekane 9 team unde nada super heroes. I think akulini super heroes aper mool. ಅದು ಯಾನೆನ್ನೆ ನಿಖಿಲ್ ಬೈಜಾರ್ ಮಿತ್ರದ ಮೇನಿ ರಾವಂದ್ ಬಾರ್ಪಾರ ಸೂಪರ್ ಹೀರೋಸ್ ಅದ ಯು ನೆವರ್ ನೋ. Already ಮಿತ್ರದ ರಾವಂದೇ ಬೈದಿನಿ. Who is your superhero, Kishore? Mine is of course Spider-Man. Spider-Man, Yeah. yes. And yours? Hanuman, Hanuman, yes. the first and one and Bajrang only Bali. man. Okay, so Super Guru, you will have a superhero as well. I think Superman. Superman, okay, we have Spider-Man, Superman and Bajrang Bali ki jai. All the best and please have your seats. Sanjay bhai ಇಂಚಿನ ಅವಸ್ಥೆ ಅದು ಆಂಕರ್ ನಕುಲ್ ಅಲ್ಪ ಸ್ಟೇಜ್ ಇರುಪುನ ಬದಲು ಮೂಲದಾದ ಮಂತಂದುಲ್ಲೆ ಜಡ್ಜಸ್ ಇರ್ತಾರೆ ದಾದಾ ಅಂಡೆ ఇది కుల్లే కుషర్ బలే కుల్లే ಕುಲ್ ದಾ ಬೋಡ್ತನ ಮಲ್ಪಲೆ ಮಾರ ನಿಕ್ಲೆಗೆ ಎನ್ನ ಪ್ರಾಬ್ಲಮ್ ಅರ್ಥ ಬುಜಾನಿ ಎರಡು ಅಂತ ಪನ್ಪನ್ ನಿಕ್ಲೆ ದಾನೆ ಮಾರ ನಿಕ್ಲೆ ಕುಸಲ್ ಯಾನ್ ಎನ್ನ ಪ್ರಾಬ್ಲಮ್ ಎರಡು ಪನ್ಪನ್ ದಾದಾ ಅಂಡೆ ಅಂಚಲ ದಾದಾ ಅಂಡೆ ದಾದಾ ಟೆನ್ಷನ್ ಉಂಡ ಪನ್ಲೆ ದಾದಾ ವಿಷಯ ಪನ್ಲೆ. Hello Anurag, what happened? Dadandu ir mool barpar and kaatadu we have started ಸೌಜನ್ಯ the show. ಇರೆಗಾಣ್ಲ ಅರ್ಥ ಪುಣಂದೆನ್ಯ Correct. ಇಲ್ಲ ಸೇಮ And Dada, I am okay with the show. What's wrong? ಅದ್ರಲ್ಲಿ ಒಂಜಿ ಶೋ ಪನ್ನಾಗ ಪೂರರೆಗ್ಲ ಎಕ್ಸ್ಪೆಕ್ಟೇಷನ್ ಉಪ್ಪುಂಡು. ಆಂಕರ್ಗೆ ಒಂಜಿ ಎಕ್ಸ್ಪೆಕ್ಟೇಷನ್ ಉಂಡು, ನಮ್ಮ ಜಡ್ಜಸ್ ನಕ್ಲೆಗ್, ಸೂಪರ್ ಗುರುಗು, ಆಡಿಯನ್ಸ್ಗೂ, ಆರ್ಗನೈಸರ್ ಪೂರರೆಗ್ಲ. Right, correct. We're all going good. Dadandite. ಇಟ್ ಈಸ್ ನಾಟ್ ಗೋಯಿಂಗ್ ಗುಡ್ ಸೌಜನ್ಯ. What happened? ಎಂಕೊಂದು ಸರಿಯಾ ಒಂದಿಚ್ಚಿ ದಾದಾ ಒಂದು ನಂಗೆ ಗೊತ್ತೊಂದಿಚ್ಚಿ ಇಂದು ಶೋಟು ಮಾತ್ರ ನಿಂಗೆ ಚಾಪನ ಹೆಂಗೆ ಗೊತ್ತಿಚ್ಚಿ ಬಟ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಸೀರಿಯಸ್ಲಿ ಹೆಂಗೆ ಸತ್ಯ ಮಸ್ತ್ ಬೇಜಾರತ್ತ ನಿಕ್ಲೆಗ್ ಏರೆಗ್ಲ ಅರ್ಥ ಒಂದಿಚ್ಚಿ. But what? At Anurag, it's already late. Pokkade drama malpun Dada. You just come here, no? Let's continue the show. ಸೌಜನ್ಯ ಯಾನ್ ಎರಡ ಈ ವಿಷಯ ಪಾತಿರುಚಿ ಯಾನ್ ಪಂಡಿನ ನಿಕ್ಲೆಗ್ ಏರೆಗ್ಲ ಅರ್ಥ ಆಗುಚ್ಚಿ ಯಾನ್ ಎರಡ ಪಾತಾಡ್ದಾಂಡು Atir content we can sort it out, no? What is this?
ఇంకా పని రాపూజీ సౌజన్య ఓకే ఫైన్ స్టేజ్కి ಬರ್ಪುಜಾರಾ ಅಪ್ಪ ನೀರು ಬರ್ತದೆ ಮೂಲ ಆಡಿಯನ್ಸ್ ಗ್ಯಾಲರಿ ಕುಲ್ಲೆ ಯು ಜಸ್ಟ್ ಗೆಟ್ ಅಪ್ ಫ್ರಮ್ ದೇರ್ ಯಾನ್ ಪಂಡಿನತೆ ಐ ಆಮ್ ಸಿಟ್ಟಿಂಗ್ ಹಿಯರ್ ಇಟ್ ಇಸ್ ಟೂ ಮಚ್ ಅದರ್ವೈಸ್ ಗೆಟ್ ಅಪ್ ಅಂಡ್ ಗೋ ವಿ ಡೋಂಟ್ ಮೈಂಡ್ ಪ್ಲೀಸ್ ದಿಸ್ ಇಸ್ ಟೂ ಮಚ್ ಫೈನ್ ಅವಗಂಡ ಫೈನ್ ಐ ಆಮ್ ಲೀವಿಂಗ್ ದ ಶೋ ವೀಕ್ಷಕರೇ ಕಾರಣ ಯಾವುದೇ ಇರ್ಬೋದು ಅನುರಾಗ್ ಈಗಾಗಲೇ ಈ ಶೋ ಇಂದ ಹೊರಗೆ ಹೋಗಿದ್ದಾರೆ ಇಟ್ಸ್ ನೋ ಪಾಯಿಂಟ್ ಡಿಸ್ಕಸಿಂಗ್ ದ್ಯಾಟ್ ಆದರೆ ಪಾಯಿಂಟ್ ಆಫ್ ಡಿಸ್ಕಷನ್ ಇಸ್ ದ್ಯಾಟ್ ಸೀಟ್ ಖಾಲಿ ಇದೆ ಲಾಸ್ಟ್ ರೌಂಡ್ನಲ್ಲಿ ಸೋನಲ್ಸ್ ಡ್ಯಾಸ್ಲರ್ಸ್ ಒನ್ ಆಫ್ ದ ಟೀಮ್ಸ್ ಆದರೆ ಕಾರಣಾಂತರಗಳಿಂದ ಹೊಸ ಪ್ರಾಜೆಕ್ಟ್ ಸಿಕ್ಕಿದ್ರಿಂದ ಸೋನಲ್ ಮೊಂತೆರೋ ವಿಲ್ ನಾಟ್ ಬಿ ಕಂಟಿನ್ಯೂಯಿಂಗ್ ವಿತ್ ದಸ್ ಫ್ರಮ್ ದಿಸ್ ರೌಂಡ್ ಆನ್ವರ್ಡ್ಸ್ ಆದರೆ ನಥಿಂಗ್ ಟು ಬಾದರ್ our show. Wishing Sonal Montero all the best for her future endeavors. We have a very good dancer and actor and the masala to our show. Please welcome our new judge, the new mentor for the Dazzlers, Pooja Shetty. घर पे पिछले कमरे में घुस के कुछ तो करेंगे छुपके मिल जरा देखेंगे इंग्लिश फिल्में होंगे लव सीन जिनमें अरमा जगा ले दिल में मिल जरा ನಮ್ಮ ಟಿವಿ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಕೆನ್ಯೂಡ್ ಫ್ರಮ್ ಮೈಸ್ಟ್ರೋ ಪ್ರೊಡಕ್ಷನ್ಸ್ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ನಮ್ಮ ಟಿವಿ ಎಂಕ್ ಮೂಲೊಂಜಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಆ್ಯಂಡ್ ಐ ಮಸ್ಟ್ ಸೇ ಮೂಲ ಅಮೇಝಿಂಗ್ ಡಾನ್ಸರ್ಸ್ ಉಳ್ಳೇರು ಬಿಕಾಸ್ ಒಂಜಿ ಟೀಮ್ ಇರ್ದು ನನ್ನೊಂಜಿ ಟೀಮ್ ಬೆಟರ್ ಉಂಡು ಮುಲ್ಪ ಖುಷಿದ ವಿಷಯದ ಆದ ಪಂಡ ಕುಡ್ಲರ್ದು ಯುನೋ ದೇರ್ ಆರ್ ಅದರ್ ಸಿಟಿ ಪರ್ಫಾರ್ಮರ್ಸ್ ಆಲ್ಸೋ ಬಾಂಬೆಡ್ದು ಬ್ಯಾಂಗ್ಳೂರ್ದು ಇಂಚ ಬೇತೆ ಬೇತೆ ಕಡೆಯರ್ದು ಡಾನ್ಸರ್ಸ್ ಬೈದರು ಯಾ ಸೋನಲ್ ವಾಸ್ ಹ್ಯಾವಿಂಗ್ 5 ಅಮೇಝಿಂಗ್ ಗ್ರೂಪ್ಸ್ ಇತ್ತ ಹೆಂಗ್ ಹ್ಯಾಂಡ್ ಓವರ್ ಮಂದಿರು ಸೊ ಐ ಆಮ್ ಶ್ಯೂರ್ ವಿ ಆರ್ ಗೋನ್ ಟು ರಾಕ್ ಸಂಜಯ್ ಬೊಕ್ಕ ಕಿಶೋರ್ಗೆ ಡೆಫಿನೆಟ್ ಅದು ಟಕ್ಕರ್ ಕೊಡ್ಬೇಕು ಅರೆ ವಾ ವಾಟ್ ಅ ಕಾನ್ಫಿಡೆನ್ಸ್ ವೇಟ್ ಅಂಡ್ ವಾಚ್ So Pooja, you're going to continue with the same name, right? Dazzlers. Yeah. Okay, so Pooja, you ready with your Dazzlers? Super ready. Encho lernikala team the teams encho. ಎಂಕ್ ಪನೋಡೊಂದು ಬಿಕಾಸ್ ಬೆಸ್ಟ್ ಪರ್ಫಾರ್ಮರ್ ಅಂದು ಗಡಿ ಗಡಿ ಅನ್ನ ಟೀಮ್ ಗೆತ್ತಿಕೊ ಇತ್ತಿಲ್ಲ ಓಹೋ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದೆಮ್ ಟು ಕಮ್ ಅಂಡ್ ಪರ್ಫಾರ್ಮ್ ಹಿಯರ್ ಸಿ ತುಲೆ ಸಂಜಯ್ ಬೊಕ್ಕ ಕಿಶೋರ್ ಎಂಚ ಕುಲ್ದೇರು ಮೊನೆ ಪುರ ಎಲ್ಲಿ ಆತಂತ ತೋಜಡಕಲ್ಲ ಆ ತರೆಗೆ ಒಂಚೂರು ಖುಷಿ ಅಣ್ಣ ಅಂದಿತ್ತು ಸೋನಲ್ನ ಡ್ಯಾಸ್ಲರ್ಸ್ ಇಜ್ಜಿ ಬಣ್ಣಾಗ ಸ್ಟ್ರಾಂಗ್ ಟೀಮ್ಸ್ ಹಾಕ್ಲೇ Pooja's Dazzlers anymore. Pooja's Dazzlers are here. So Pooja's Dazzlers are ready to give takkar to Sanjay's champions and Kishore's rock stars. All the very best, Pooja. Thank you. Yes, thank please you take very a seat. much. Yes. Tadi Anurag. ಪ್ರೀತಿ ಪುರ ಡ್ರಾಮಾ ಮಲ್ತದ್ದು ಲಡಾಯಿ ಮಲ್ತದ್ದು ಸ್ಟೇಜ್ ಬುಡ್ದು ಸೀಟ್ ಬುಡ್ದು ಲಕ್ಕೊಂದ್ ಪೋಯರ್ ಯು ಬ್ಯಾಕ್ ಅಗೇನ್ ಶೇಮ್ಲೆಸ್ ಟು ದ ಕೋರ್ ಇರ್ ಮಂತಿನ ಸರಿಯಾ ಅಪ್ಪಗಡ್ದಕ್ಕೆ ಏನೊಂದಲ್ಲೇ ವಾಟ್ ಇಸ್ ರಾಂಗ್ ಇತ್ತೆ ಮಲ್ತಿನ ಸರಿಯಾ ಬಣ್ಣ ಆರು ಪೋಯರು ಅರೆಗೆ ದದನ ಬೇಲುಂಡು ಪಾಪ ಮನ್ಪಡು ಜೀವನಡು ದುಂಬರಡು ಆಂಡ ಕುಡೊಂಜಿ ಜಡ್ಜ್ ಬರ್ಪಿರಂದು ಎಂಡ ಪಂತಿನಿಜ್ಜಿ ಮಾರ ಅವಳ ಅವಳ ಒಂಜಿ ಈತು ಪೊಲುದ ಜಡ್ಜ್ ಬರ್ಪಿರಂದು ಪಂತಿನಿಜ್ಜಿ ಅತಿದ್ದೆ ಅಂಚ ಇರ್ ಬೆಚ್ಚಾಡಿತ್ತೀನಿ
ಎಂಕೆ ಏಪ ನ್ಯೂಸ್ ಗೊತ್ತಾ ನಾನು ರೆಡಿ ಆದ್ ಬರ್ತದಾತದು ಅತ್ತೆ ಅನುರಾಗ್ ಕೇನಲ್ಲ ಅತ್ತೆ ಪೂರ ತೂಂದುಲ್ಲೇರು ಸೀಸನ್ ಸ್ಟಾರ್ಟ್ ಆಯ್ನ ಹಿಡ್ದು ಲಾಸ್ಟ್ ರೌಂಡ್ ಮುಟ್ಟ ಸೋನಲ್ ಸೋನಲ್ ಸೋನು ಬಾಬಾ ಸೋನು ಬೇಬಿ ಪದ್ಯದಾನೆ ಪೋಯದಾನೆ ಶಾಯರಿ ದಾನೆ ಇತ್ತೆ ಸಡನ್ ಪೂಜಾ ಬರ್ನಾಗ ಪ್ಲೇಟ್ ಚೇಂಜ್ ಈರು ಸೋನಲ್ನ ಪಿರೌಡ್ದಿತ್ತಾರೆ ಇತ್ತೆ ಕೂಡ ಪೂಜನ ಪಿರೌಡ್ದುಲ್ಲಾರು ಯಾನ್ ಈರು ಪೂಜನ ಪಿರೌಡ್ದಿತ್ತಿನ ನೋ ಇದು ಆಕ್ಚುಲಿ ವಿಷಯ ಗೊತ್ತು ಓಕೆ ಕೂಡ ಆಕ್ಚುಲಿ ಪೂಜಾ ಎನ್ನ ಪಿರೋಡುಲ್ಲೆ ವಾಟ್ me? ರಿಯಲಿ ನಂಬುಜಾರ ಪೂಜಾ ರಿಯಲಿ No ways. ಒಂದು ನಿಮಿಷ ಪತ್ತೊಂದಲೆಗೆ ಇದು ಎಂಡನೇ ಒಪ್ಪಡು ಪತ್ತೊಂಡೆ ನಾನು ಕೂಡ ಶೋಡ್ದು ಬಿದೈ ಬಾಡ ಏಜಿ ಜಂಚದಲ್ಲ ಮಲ್ಪುಜಿ ಬಟ್ ಹರ್ಷನ್ ಅವರ ಫೋಕಸ್ ಮನ್ಪ್ಲೆ ಪೂಜೆ ಎನ್ನ ಪಿರೋಡು ಉಲ್ಲೆ ರೈಟ್ ಜರ ಬಂದು ಫೋಕಸ್ ಹರ್ಷನ ಕಂಪ್ಲೀಟ್ ಗೊತ್ತಾವಡು ಓ ಮೈ ಗಾಡ್ ಓಕೆ ಪೂಜಾ ವೆಲ್ಕಮ್ ಟು ಅನುರಾಗ್ ಮ್ಯಾಡ್ನೆಸ್ ಸಿ ಆರೆನ್ನ ಪಿರೋಡು ಉಲ್ಲೆ ರೀ ಅನ್ ಪ್ರೂವ್ ಮಲ್ತಾಂಡು Hello. Ini kunde bele. ಅದನ್ನ ಬೇಲೆ ಆಂಕರಿಂಗ್ ಆಕ್ಚುಲಿ ಅಣ್ಣ ಎಂದೇನು ಮಾತಾ ಪಾರ್ಟ್ ಟೈಮ್ ಬೇಲೆಲ್ಲ ಮಲ್ಪೊಡು ಟೈಮ್ ತಿಕ್ಕನಕ ಮಾತೆಲ್ಲ ಬಂತೇರಿ ಯೂಸ್ ಮನ್ಪ್ಲೆ ಅಂದೆ ಅಂಚದ ಏನು ಯೂಸ್ ಮಲ್ತಂದಿಲ್ಲ ಒವೇ ಟೈಮ್ಲ ವೇಸ್ಟ್ ಆಗಿಬಿಡು ಪೂಜಾ ಯಾನೊಂಜಿ ವಾರ್ನಿಂಗ್ ಕೊರೊಂದುಲ್ಲೆ ಕಾಂಪಿಟಿಷನ್ ಈರ್ ಏತ್ ಅವೇರ್ ಆದುಲ್ಲಾರ ಸಂಜೆನ ಟೀಮ್ ದಾದ ಮಲ್ತೊಂದುಂಡು ಕಿಶೋರ್ನ ಟೀಮ್ ದಾದ ಮಲ್ತೊಂದುಂಡು ಜಸ್ಟ್ ಬಿ ಅವೇರ್ ಅನುರಾಗ್ ದಾದ ಮಲ್ತೊಂದುಲ್ಲೇರ್ ಬಿಕಾಸ್ ಹೀಲ್ ಬಿ ರೈಟ್ 2 steps ahead of you and say ಪೂಜಾ is behind me Yeah. ಒಂದು ನಿಮಿಷ ಸೌಜನ್ಯ yes ಆಕ್ಚುಲಿ ಇಂದು ಯಾನು ಲೇ ಅರೆ ಕಂದಿತ್ತೆ ಬಟ್ ಇತ್ತೆ ಆರೇ ಇಜ್ಜರು ಸೊ ಇರು ಎಂಕ್ಲೇಡ್ ಮಾತಾಡಲು ಮಲ್ಲ ಅಂಚ ಅದಿರಗೆ ಆದರ ಪೂರ್ವಕವಾದ ಒಂದು ಕೊರೊಂದುಲ್ಲೆ ಬೆತ್ತದಲ್ಲ ಅಜ್ಜಿ ರಿಯಲಿ ಹಿರಿಯರೇ ಗೊಂಜಿಪು ಆಶೀರ್ವಾದ ಇರ್ತಾರೆ ಆಯ್ತಾ ಒಟ್ಟಿಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಕೊಡೊಂಜಿ ದಿಕ್ಕಿದ್ರೆ ಮೋಕೆಡು ಯುನೋ ವಿತ್ ಆಲ್ ದಟ್ ಲವ್ ಪೂರ ಪನ್ಪೆರತ ಅವು ಪಂಡ ಆತ್ ಲವ್ ಪಂಡ ಉರ್ಕರೊಂದುಂಡು ಲವ್ ಪೂರ ಕೊಟ್ಟಿಡ್ದು ಸೊ Buy one get one free. ದಿಸ್ ಇಸ್ ಫಾರ್ ಯು ಓ ಮೈ ಪೂಜಾ ಟೇಕ್ ದಿಸ್ ರೋಜಾ ವಾಹ್ ಶುರುವಾಂಡ್ Buy ಸೊ let them. yeah it's okay show start ಆನಾಗ why to desert him Photo pura anta on by their period so. ನನ್ನ ಸುಮಾರು ಉಂಡು ಇತ್ತೆ ತೊಜುಪೋಜಿ ಒಂಚೂರು ಎಪಿಸೋಡ್ ಕರಿಯಾಡು ಸುಮಾರು ತೊಜುಪಾಯರು ಉಂಡು ಇಂಕ್ okay. ಸೊ ನನ್ನ ಕೆಲ ಒಂಜಿ ಮಾತ ತುವೇರುಂಡು ಇರ ಕಾಲಿ ಅವಳು ಆರಾಮಾಡು ಕುಲ್ಲೆ ರಡ್ಡ ಅಣ್ಣನಕ್ಲೇನು ಕೊಡ್ತೆ ರಡ್ಡ ಅಣ್ಣನ ಕುಲ್ ಅಂಚಿಡಿಂಚಿಡು ಕುಲ್ ಒಂದು ನೀರನ್ನು ಗಟ್ಟಿ ಇಡ್ತು ಡೋಂಟ್ ವರಿ right thank you so much welcome to the show Pooja please have your ಓಕೆ ಸೊ ಪೂಜಾ ಅಲ್ಪ ಆರಾಮತೆ ಈಮೇಟೊಂಜಿ ಕಿಶೋರ್ ಅಣ್ಣ ಆಮೇಟೊಂಜಿ ಸಂಜಯ್ ಅಣ್ಣ ಸ್ಟೇಜ್ ಒಂಜಿ ಅನುರಾಗ್ ಅಣ್ಣ ಮೇಡಮ್ ಇರ್ ದುಂಬು ಒಲಂಡ್ಲ ಇರ್ನ ಕಲ್ಲದ ಕೋರ ಎತ್ತನ ಮಾತ ಕೊಟ್ಟಿಟ್ಟು ಬತ್ತ ಕಲ್ಲು ಪಾಡ್ರ ತಂದುವೆ ನಾನು ಒಂಜಿ ಬುಡ್ಲೆ ಯಾರ್ ದಾಲ ಮಲ್ತದಾರ್ ಪೋಯಿನತ್ತೆ Please. anyways all the very best Yes, and I'll- let's start the show now ಓಕೆ right ಸೊ ಶೋ ಸ್ಟಾರ್ಟ್ ಮಲ್ಪಡು ನನಗೆ ನೆನಪಂಡು ನಮ್ಮ ಶೋಕು ಆಕ್ಚುಲಿ ಡೇರ್ ಟು ಡಾನ್ಸ್ ಅಂತ ಪುದರೋಣ ಐಟ್ ಮಿತ್ತಿಡ್ದು ಕುಡೊಂಜಿ ಪುದರೋಣ ದಟ್ ಈಸ್ ಹೆಮ್ಸ್ ಡೇರ್ ಟು ಡಾನ್ಸ್ ಸೊ ನಮ್ಮ ಶೋಕು ಹೆಮ್ಸ್ ಪಂಪ್ನ ಪುದರ್ ಬರೋಣ ಕಾರಣ ಅವೊಂಜಿ 100% ನ್ಯಾಚುರಲ್ ಫುಡ್ ಪ್ರಾಡಕ್ಟ್ ಸೊ ನಮ್ಮ ಹೆಮ್ಸ್ದ MD ನಂಚಿನ ರಾಘವೇಂದ್ರ ಹೆಮ್ಮಣ್ಣ ಅಂಚಿನ ಆಯ್ತು ಒಟ್ಟಿಗೆ ಡೈರೆಕ್ಟರ್ ಆಶಾ ಕಿರಣ್ ಆರ್ ಹೆಮ್ಮಣ್ಣ ಎಕ್ಲೊಟ್ಟಿಗೆ ಜೋರ್ದ ತಾಟಿದೊಟ್ಟಿಗೆ ಸ್ಟೇಜ್ಗೆ ಎದ್ದುಕೊಂಡ್ಗೆ ಪ್ಲೀಸ್ welcome them on stage the managing director and director for Hems Natural Food Products welcome to the show sir ಮೇಡಮ್ ವೆಲ್ಕಮ್ ಟು ದ ಶೋ ವೆಲ್ ನಮ್ಮ ಇಡೀ ಶೋಗೆ ಹೆಸರು ಬಂದಿರೋದು ನಿಮ್ಮ ಪ್ರಾಡಕ್ಟಿಂದಾಗಿ ನಿಮ್ಮ ಕಂಪನಿಯಿಂದಾಗಿ ಸೊ ಇಡೀ ಶೋನ ನಾವು ಕರೆಯೋದೇ ಹೆಮ್ಸ್ ಡೇರ್ ಟು ಡಾನ್ಸ್ ಅಂತ ಸೊ ಡೇರ್ ಟು ಡಾನ್ಸ್ನ ಇಷ್ಟು ಎಪಿಸೋಡ್ಗಳನ್ನು ನೀವು ತಪ್ಪದೆ ನೋಡಿದ್ದೀರಾ ಸೊ ಈ ಒಂದು ಡೇರ್ ಟು ಡಾನ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರಗಳು. ಹೆಮ್ಸ್ ಡೇರ್ ಟು ಡ್ಯಾನ್ಸ್ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮ್ಯಾಸ್ಟ್ರೋ ಪ್ರೊಡಕ್ಷನ್ಸ್ ಇವರ ಈ ಒಂದು ಕಾರ್ಯಕ್ರಮ ಉಂಟಲ್ಲ, ಇದಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ತುಂಬ ಟೀಮ್ಸ್ ಬಂದಿದ್ದಾವೆ. ತುಂಬ ಚೆನ್ನಾಗಿ ಬಹಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದು ನಮಗೆ ಭಾಳ ಸಂತೋಷದ ವಿಚಾರ. ಈ ಯೂಶ್ವಲಿ ಏನಾಗುತ್ತೆ, ಈ ರಿಯಾಲಿಟಿ ಶೋಸ್ ಇವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡೀತವೆ. ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಮಂಗಳೂರಲ್ಲಿ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗ್ಲೂ ನಾವು ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಸರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಪ್ರಾಡಕ್ಟನ್ನು ನಾವು ಇಷ್ಟು ಎಪಿಸೋಡ್ಗಳಲ್ಲಿ ತಿಂದು ನಾವು ಎಂಜಾಯ್ ಮಾಡಿದ್ದೀವಿ, ಇನ್ನೂ ಬೇಕು ಅಂತ ನಮಗೆ ಅನಿಸ್ತಾ ಇದೆ. ಆ್ಯಂಡ್ ವೀಕ್ಷಕರು ಕೂಡ ಹೆಮ್ಸ್ ಬಗ್ಗೆ ಇನ್ನಷ್ಟು ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ಹೆಮ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಖಂಡಿತ. ಹೆಮ್ಸ್ ಅಂತ ಹೇಳುವಂಥದ್ದು ನಮ್ಮ ಬ್ರ್ಯಾಂಡ್ ನೇಮ್. ಗಜಾನನ ಆಗ್ರೋ ಫುಡ್ ಇಂಡಸ್ಟ್ರೀಸ್
ಇದರ ಅಡಿಯಲ್ಲಿ ಹೆಮ್ಸ್ ಉತ್ಪನ್ನಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತವೆ. ಹಾಗೆ ನಮ್ಮದು ಇನ್ನೊಂದು ಸಂಸ್ಥೆ ಹೆಮ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ವೆರಿ ಶಾರ್ಟ್ಲಿ ಲಾಂಚ್ ಆಗ್ತಾ ಇದೆ. ಹೆಮ್ಸ್ ಉತ್ಪನ್ನಗಳು, ಹೆಮ್ಸ್ ನಿಮ್ಮ ಬ್ರ್ಯಾಂಡೇ ಹೇಳ್ತಾ ಇದೆ, ಹೆಮ್ಸ್ ಹೆಲ್ತ್ ಕಾನ್ಷಿಯಸ್ ಫುಡ್ಸ್. ಅಂದರೆ ಹೆಮ್ಸ್ ಸಂಸ್ಥೆಯು ಜನರ ಆರೋಗ್ಯವನ್ನೇ ಗಮನದಲ್ಲಿಟ್ಕೊಂಡು ಆಹಾರ ಉತ್ಪನ್ನಗಳನ್ನು ತಯಾರಿಸ್ತಾ ಇದೆ. ರೈಟ್? ಎಸ್, ಸೊ ನಿಜವಾಗ್ಲೂ ನಿಮ್ಮ ಹೆಲ್ತ್ ಕಾನ್ಷಿಯಸ್ ಫುಡ್ಸ್ ತುಂಬ ಚೆನ್ನಾಗಿ ನಮಗೆಲ್ಲರಿಗೂ ಹೆಲ್ದಿ ಆಗಿರೋದಕ್ಕೆ ಆ್ಯಂಡ್ ಎನರ್ಜಿಯನ್ನು ಕೊಡ್ತಾ ಇದೆ. ಹಾಗೆ ಇನ್ನೊಂದು 4 ಮಾತು ಹೇಳಬೇಕು ಅಂದರೆ ಹೆಮ್ಸ್ 100% ನ್ಯಾಚುರಲ್, 100% ಪ್ಯೂರ್ ಆ್ಯಂಡ್ 100% ಸೇಫ್. ಈ ಉತ್ಪನ್ನಗಳಲ್ಲಿ ಏನಿದೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ ಕೇಳಿ. ಹೆಮ್ಸ್ ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಯೂಸ್ ಮಾಡಲ್ಲ ನಾವು, ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡೋದಿಲ್ಲ, ಆರ್ಟಿಫಿಷಿಯಲ್ ಟೇಸ್ಟ್ ಎನೆನ್ಸರ್ಸ್ ಇಲ್ಲ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನೋ ಪ್ರಿಸರ್ವೇಟಿವ್, ಯಾವುದೇ ಪ್ರಿಸರ್ವೇಟಿವನ್ನು ಹಾಕಿಡದೆ ನಮ್ಮ ಉತ್ಪನ್ನಗಳನ್ನು ನಿಮಗೆ ವರ್ಷಾನುಗಟ್ಟಲೆ ಕೂಡ ನೀವು ಸೇಫಾಗಿ ಇಡ್ಬೋದು. ಇಷ್ಟೊಂದು ಹೈಜೀನ್ ಕಂಡೀಷನ್ನಲ್ಲಿ ಪರಿಶುದ್ಧವಾಗಿ ನಮ್ಮ ಪೂರ್ವಜರು ಏನು ನಮಗೆ ಟೆಕ್ನಾಲಜಿಯನ್ನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ತೀವಿ ನಾವು. ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಹೆಮ್ಸ್ ಉತ್ಪನ್ನಗಳನ್ನು ನಾವು ಕೊಡ್ತಾ ಇದ್ದೀವಿ. ಆರೋಗ್ಯಪೂರ್ಣವಾದಂತಹ ವಿಶೇಷವಾಗಿ ನ್ಯೂಟ್ರಿಷಿಯಸ್ ಫುಡ್ ಅದನ್ನು ನಾವು ನಮ್ಮ ಜನತೆಗೆ ಕೊಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಂತಂದರೆ ನೋಡಿ, ಇವತ್ತು ನೀವು ಮಾರ್ಕೆಟಲ್ಲಿ ಸಿಗುವಂತಹ ಆಹಾರ ಉತ್ಪನ್ನಗಳನ್ನು ನೋಡಿದರೆ ರಾಸಾಯನಿಕಗಳನ್ನು ಬಳಸದೇ ಇರುವಂತಹ ಉತ್ಪನ್ನಗಳು ಬಹಳ ವಿರಳ. ನಮ್ಮ ಮನೆಯ ಮಕ್ಕಳು ಏನು ಆಹಾರವನ್ನು ತಿಂತಾವೋ ಅಂತಹ ಆಹಾರ, ಪರಿಶುದ್ಧವಾದ ಆಹಾರವನ್ನು ಬೇರೆಯವ್ರ ಮನೆ ಮಕ್ಕಳು ತಿನ್ನಬೇಕು. ಪ್ರಿಯ ವೀಕ್ಷಕರೇ, ನೀವು ಇದನ್ನ ದಯವಿಟ್ಟು ಗಮನಿಸಬೇಕು. ನಿಮ್ಮ ಮಕ್ಕಳು ಆರೋಗ್ಯಪೂರ್ಣವಾಗಿರಬೇಕಾದ್ರೆ ನೀವು ಹೆಮ್ಸ್ ಉತ್ಪನ್ನಗಳನ್ನೇ ಬಳಸಬೇಕು. ಯಾಕೆ ಬಳಸಬೇಕಂತ ನಾನು ಈಗಾಗಲೇ ಹೇಳಿದ್ದೀನಿ. ನಮ್ಮಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ, ಏನು ಯೂಸ್ ಮಾಡ್ತೀವಿ, ಯಾವ ರೀತಿ ತಯಾರಿಸ್ತೀವಿ ಅಂತ ಹೇಳುವಂಥ ವಿಚಾರವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ನಮ್ಮ ಜನತೆಗೆ ಒಂದು ಒಳ್ಳೆಯ ಉತ್ಪನ್ನಗಳನ್ನು ಕೊಡಬೇಕು, ನೈಸರ್ಗಿಕ ಆಹಾರ ಉತ್ಪನ್ನ ಕೊಡಬೇಕು ಅಂತ ನಾವು ಅದನ್ನು ಯೋಚನೆಯಲ್ಲಿಟ್ಕೊಂಡು ನನ್ನ ಪತ್ನಿ ಡೈರೆಕ್ಟರ್ ಆಫ್ ಹೆಮ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವರೊಂದಿಗೆ ಸೇರಿಕೊಂಡು ನಮ್ಮ ಮನೆಯಲ್ಲೇ ವಿಶೇಷವಾಗಿ R&D ಮಾಡ್ತೇವೆ. R&D ಮಾಡಿ ನಾವು ಅದನ್ನು ತಿಂದು 2 ತಿಂಗಳು 3 ತಿಂಗಳು 4 ತಿಂಗಳು ಉತ್ಪನ್ನ ನಾವೇ ತಿಂತೇವೆ. ತಿಂದು ನಾವು ಇದನ್ನು ಕೊನೆಗೆ ಮಾರ್ಕೆಟಿಗೆ ಪ್ರಮೋಟ್ ಮಾಡ್ತೀವಿ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೇವೆ. ಹೆಮ್ಸ್ ಹೆಲ್ತ್ ಕಾನ್ಷಿಯಸ್ ಫುಡ್ಸ್ ಯಾಕೆ ಹೆಲ್ತ್ ಕಾನ್ಷಿಯಸ್ ಅನ್ನೋದನ್ನ ಈ ಸಂಚಿಕೆ ಮುಖಾಂತರ ನಮ್ಮೆಲ್ಲ ವೀಕ್ಷಕರು ತಿಳಿಸಿದ್ರ. ವೆಲ್ಕಮ್ ಟು ದ ಶೋ ಸರ್. ನಮಗೆ ಯಾವ ರೀತಿ ನೀವು ರಸದೌತಣ ಕೊಡ್ತಾ ಇದ್ದೀರಾ, ಅದೇ ರೀತಿ ಡೇರ್ ಟು ಡಾನ್ಸ್ ಕಾರ್ಯಕ್ರಮದ ಮುಖಾಂತರ ನಿಮಗೆ ಎಂಟರ್ಟೈನ್ಮೆಂಟ್ನ ರಸದೌತಣ ನಾವು ಕೊಡ್ತೀವಿ. ದಯವಿಟ್ಟು ನೀವು ಇಡೀ ಶೋವನ್ನು ಕೂತ್ಕೊಂಡು ನಮ್ಮ ಜೊತೆ ಆಸ್ವಾದಿಸಬೇಕು. ಒಂದು ನಿಮಿಷ ತಗೊಳ್ತೇನೆ, 1 ನಿಮಿಷ ಹೋಗಿ ಅಂತ ಹೇಳಿ 1 ನಿಮಿಷ ತಗೊಳ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸಿ. ಹೀಗೆ ಈ ಆಹಾರ ಉತ್ಪನ್ನಗಳ ಗಲಾಟೆ ನಿಮಗೆ ಈಗ ಮಾರ್ಕೆಟಲ್ಲಿ ಕೇಳ್ತಾ ಇದೆ. ಪೇಪರಲ್ಲಿ ಬರುತ್ತೆ, ನ್ಯೂಸಲ್ಲಿ ಬರುತ್ತೆ, ಅವರು ಅದು ಹಾಕಿದ್ದಾರೆ, ಇವರು ಅಜಿನೋಮೋಟೊ ಹಾಕಿದ್ದಾರೆ, ಬೇರೆ ಬೇರೆ ಕಂಪನಿಯವರದ್ದು ನೂಡಲ್ಸ್ಗಾಗಿ ವಿಶೇಷ ಗಲಾಟೆ ನಡೀತಿದೆ. ನಿಮ್ಗೆ ಗೊತ್ತಿರ್ಬೋದು ನೂಡಲ್ಸಿಗಾಗಿ. ಇದನ್ನು ಕೂಡ ನಾವು ಒಂದು 3-4 ತಿಂಗಳ ಹಿಂದೆ ಗಮನಿಸಿ ಈಗ ನಮ್ದು ಇನ್ನೊಂದು ಹೊಸ ಉತ್ಪನ್ನ ಮಾರ್ಕೆಟಿಗೆ ಬರುತ್ತೆ. ಯಾವಾಗ ಬರುತ್ತೆ ಗೊತ್ತುಂಟ? ಅದು ಫಿನಾಲೆ, ಗ್ರ್ಯಾಂಡ್ ಫಿನಾಲೆ ಬರುತ್ತಲ್ಲ. ಗ್ರ್ಯಾಂಡ್ ಫಿನಾಲೆ ಬಂದಾವಾಗ ನಮ್ಮ ಪ್ರಾಡಕ್ಟ್ ಪ್ರಮೋಟ್ ಆಗುತ್ತೆ. ನೂಡಲ್ಸ್, ನೈಸರ್ಗಿಕವಾದಂತಹ ಹೆಮ್ಸ್ ನೂಡಲ್ಸ್. ಇದು ಆಲ್ರೆಡಿ ರೆಸಿಪಿ ರೆಡಿಯಾಗಿದೆ, ಟ್ರಯಲ್ ಸ್ಟೇಜಲ್ಲಿದೆ. 1-2 ತಿಂಗಳಲ್ಲಿ ಮಾರ್ಕೆಟಿಗೆ ನಾವು ಹೆಮ್ಸ್ ನೈಸರ್ಗಿಕ ನೂಡಲ್ಸನ್ನು ನೀಡಲಿಕ್ಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ವೀಕ್ಷಕ ಬಾಂಧವರಿಗೆ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೆ ನನ್ನ ಮಾತನ್ನು ಕೇಳಿ ತಾವು ಖುಷಿಪಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮವನ್ನು ಕೂತ್ಕೊಂಡು ಆಸ್ವಾದಿಸಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್ ಟು ದ ಶೋ ಅಗೇನ್. ಧನ್ಯವಾದಗಳು. ಸೊ ವೀಕ್ಷಕರೇ, ನಿಮಗೆ ಗೊತ್ತಿಲ್ಲ ಆದರೆ ನಮಗೆ ಗೊತ್ತಿದೆ. ಕ್ವಾರ್ಟರ್ ಫೈನಲ್ಸ್ ರೌಂಡ್ನ ಇಂದಿನ ಸಂಚಿಕೆಯಲ್ಲಿ ಸ್ಪೆಷಲ್ ಅಂದರೆ ಎಪಿಸೋಡ್ ಎಲ್ಲರೂ ಡಾನ್ಸ್ ಮಾಡುವಂಥ ಒಂದು ಥೀಮ್, ದ್ಯಾಟ್ ಇಸ್ ಸೂಪರ್ ಹೀರೋಸ್. ಸೂಪರ್ ಹೀರೋಸ್ ಥೀಮ್ ಅಂತ ನಿಮಗೆ ಗೊತ್ತಿತ್ತಲ್ಲ ಅನುರಾಗ್? ಎಸ್, ಸೂಪರ್ ಹೀರೋ ಅಂತ ಹೆಂಗೆ ಗೊತ್ತಿತ್ತಂದ್ರೆ ನಂಗೆ ಗೊತ್ತಿತ್ತು. ಅದು ಗೊತ್ತಿತ್ತಿರ್ದಿಲ್ಲ. ಇರು ಇಂಚ ಬೈದಾರೆ ಯಾನೆನ್ನೆ ಕೇಪ್ ಪಾಡೊಂದು ಪಿದಾಡಿ ಚಡ್ಡಿ ಪಾಡೊಂದು ಸೂಪರ್ ಮ್ಯಾನ್ ಲೆಕ್ಕ ಬರ್ಬಾರಂದು. ಒಂದು ನಿಮಿಷ ಮಾತಪ್ಪಿದೆ ಅವ್ರದ್ದು ಸೂಪರ್ ಹೀರೋ ನಕಲು ಅಕಲು ಮಾತೆಲ್ಲ ಒಂಜೇ ಹಂಗಿನ ವರ್ಷಾನ್ಗಟ್ಲೆ ಪಾಡೋರು ಮೀಪೆ ರೈಜ ಹಂಗಿನ ಅರ್ಧ ರೈಜ ಅಂತ ಗೊತ್ತುಜಿ. ನಮ್ಮ ಊರ್ದ ಸೂಪರ್ ಹೀರೋ ಡೈಲಿ ಮೀದು ಹೊಸ ಅಂಗಿ ಪಾಡೊಂದು ಬರ್ಪೋನು. ಆ್ಯಂಡ್ ಸೂಪರ್ ಹೀರೋ ಪಂಡಿ ಪೆಟ್ಟಿಗೆ ಕೇಪ್ ಬೋರ್ಡು ಪ್ಯಾಂಟದ ಮಿತ್ತು ಚಡ್ಡಿ ಪಾಡೋಡು ಓಟ್ರಾಶಿ ಪೋಡೊಂದತ್ತು ಸೂಪರ್ ಹೀರೋ ಪಂಡ ಪ್ರತಿಯೊರೇ ಮನುಷ್ಯರ ಸೂಪರ್ ಹೀರೋ. ಏರ್ ನಿಯತ್ತಡು ಬೆನ್ಪೆನ ಆಯ್ನ ಕೆಲಸ ಮಲ್ತೊಂದು ಪೋಪೆನ ಸಮಾಜದ ಬಗ್ಗೆ ಒಂಚೂರು ಕಳಕಳಿ ಉಂಡ ಆಯ್ ಸೂಪರ್ ಹೀರೋ. ಸೊ ಒಂದು ರಿಕ್ಷಾದ ಎಲ್ಲ ಸೂಪರ್ ಹೀರೋ, ಬಸ್ ಡ್ರೈವರ್ಲ ಸೂಪರ್ ಹೀರೋ, ಮೇಸ್ತ್ರಿ ಬೇಲೆ ಮಂತ್ನಾಲ ಸೂಪರ್ ಹೀರೋ, ನಮ್ಮ ಇಡೀ ಕ್ರೂಡ್
ಮೂಡು ಬೇಲೆ ಮಂತ್ ನಕಲ ಸೂಪರ್ ಹೀರೋ ಅಂಡ್ ಪನೋಡೊಂದಿಜ್ಜಿ ನಮ್ಮ ಜಡ್ಜಸ್ ನಕುಲ ಸೂಪರ್ ಹೀರೋಸ್ ಅಂಡ್ ಪಾರ್ಟಿಸಿಪೆಂಟ್ಸ್ ಲ ಸೂಪರ್ ಹೀರೋಸ್. ವೆರಿ ಗುಡ್. ಅಂಚನೆ ಎನ್ನ ಪಪ್ಪಲ ಸೂಪರ್ ಹೀರೋ, ಮೈ ಹಸ್ಬೆಂಡ್ ಇಸ್ ಆಲ್ಸೋ ಸೂಪರ್ ಹೀರೋ, ಮೈ ಸನ್ ಇಸ್ ಆಲ್ಸೋ ಸೂಪರ್ ಹೀರೋ, and my co-host is also a super hero. Yay! ಈರ್ಲ ಸೂಪರ್ ಹೀರೋಯಿನ್. Okay. Thank you so much. Anyways, going to the show. Inita first, Pana Epala ladies first panpara. So it's from Pooja's Dazzlers, Red Hawks, dancing for which theme? Ira kalla superhero. Ira. ಅಮ್ಮನಿ ಪಿಕ್ಚರ್ ಬರ್ತನತೆ ಪೂರ ಪೋಯರ್ ಕಾಣಲಕ್ಕದ ಪುಲ್ಯ ಕಾಣಲಕ್ಕದ ಥಿಯೇಟರ್ ಎದುರು ಅಂತಿದ್ದಾರೆ. Rajinikanth. Yes. Kabali. Yeah. Whoa, with Kabali theme, Red Hawks from Pooja's Dazzlers. Give me 1 touchdown, yeah. Give me 2 touchdowns, yeah. Cool. யாரா அந்த கபாலி? வர சொல்றா அவன. தமிழ் படங்களை எங்க மறந்து வச்சுக்கிட்டு மீசை முறுக்கிக்கிட்டு லுங்கி கட்டிக்கிட்டு நம்பி யாரு கபாலி அப்படின்னு சொன்ன உடனே குனிஞ்சி சொல்லுங்க எஜுமா அப்படி வந்து நிப்பானே அந்த மாதிரி கபாலியா நினைச்சியாடா? கபாலிடா. अच्छा, आप गैंगस्टर कैसे बने? Cool. गाइस, गेट रेडी फॉर न्यू मिशन. आज हमें डी की सबसे कीमती चीज चुरानी है. हम वहां पर जाएंगे तो डांसर्स की टीम बनकर जो विनिंग ट्रॉफी चुरा कर लाएंगे. बट दैट्स नॉट पॉसिबल बिकॉज वहाँ की सिक्योरिटी बहुत टाइट है. नथिंग इज इम्पॉसिबल फॉर अस. सो गेट रेडी गाइस. Password error. रात तुझे क्या याद रहेगी, हाथ में तेरे राख रहेगी. हो सवेरा सो जाएगा, भी खो जाएगा. मर जाने या मर जाने तू, मर जाने या मर जाने तू, मर जाने या मर जाने तू, मर जाने या मर जाने. गाइस, हमारे पास सिर्फ आखिरी 10 सेकंड बचे हैं. हमें किसी भी हाल में इस ट्रॉफी को चुराना है. या कबालिडा. Hi, I am Shivaji Bedi. Cool. Password retrieved.
मुन्ना झुंड में तो सुअर आते हैं, शेर अकेला ही आता है. Let's celebrate the Thalaiva in Chennai style. பெருசு இவன் ஆள் புதுசு வழியோ தினுசு இரும்பு மனசு உள்ளார குத்தமில்ல சுத்தமில்ல பத்தமில்ல சுத்தமில்ல குத்தமில்ல சுத்தமில்ல பார்க்காத தூரம் இல்ல சோகம் இல்ல பரம் இல்ல பரம் இல்ல சோகம் இல்ல பரம் இல்ல बड़ा पोस्टर निकला हीरो. Your attention please. ಅತಿಥಿಗಳು ಮಲ್ತಿನ ಮುಲ್ಪ డాన్స్ ಆ ಕಪ್ಪುನು ಪಾಸ್ವರ್ಡ್ ಪೂರ ಓದ್ತದೆ ಇದು ಪೂರ ಪಿಕ್ಚರ್ದ ಸೂಪರ್ ಹೀರೋ ನಕ್ಲೆ ಪೂರ ಇಂಚ ಮಾತ ರಿಯಲ್ ಲೈಫ್ ಸೂಪರ್ ಹೀರೋ ಇಂಚ ನೆಕ್ಕ ಅದು ಭಂಗ ಬೋಡ 2 ನಿಮಿಷ ಇದು ಡೇರ್ ಟು డాన్స్ದ ಟ್ರೋಫಿ ಅಣ್ಣ ಇದು ಪಾಸ್ವರ್ಡ್ ಪಾಡಲ ಅಂಚ ಕೈಗೆ ದಿಕ್ಕುಚ್ಚಿ ನೆಕ್ ಭಂಗ ಬರೋಡು ಆಡಿಷನ್ ಫಸ್ಟ್ ರೌಂಡ್ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಅಡಿ ಏರು ಪಾಸ್ವರ್ಡ್ ಪಾಡಲ ತಿಕ್ಕು ದೇವ ನಮ್ಮ ಪ್ರೊಡ್ಯೂಸರ್ ಪಾಸ್ವರ್ಡ್ ಪಾಡಲ ಅದಕ್ಕೆ ತಿಕ್ಕು ತಿಕ್ಕುನು ಅವೇ ಒಂಜಿ ಟೀಮ್ಗೆ ಈ ಕಪ್ಪುನ ಏರ್ ಪತೊಂಪೇರ್ ಹಾಕ್ಲಿಕ್ಕೆ ದೆರ್ಪೇರ ಏರಕ್ಕೆ ಶಕ್ತಿ ಉಂಡ ಹಾಕ್ಲಿಕ್ಕೆ ಮಾತ್ರ ಸೊ ಇತ್ತಂದು ದುನ್ನ ಒಂದು ಉಂಡೆಂಕ್ ರೈಟ್ ರೆಡ್ ಹಾಕ್ಸ್ ಪೂಜಾಸ್ ಟೀಮ್ ಸೊ ಇನ್ನ ಫಸ್ಟ್ ಎಂಟ್ರಿ ದಪ್ಪಗನೆ ಕಪ್ಪು ವಿನ್ ಅಪ್ಪ ಅಂದ್ ಒಂಜಿ ಮಲ್ಲ ಭರವಸೆನ ಕೊಡ್ತಾರೆ ಸೊ ದಾದ ಪನ್ಪರಿಂದ 2ಕ್ಕೆ ಹಿಡಿದು ದುಂಬು ಲೆಟ್ಸ್ ಮೂವ್ ಟುವರ್ಡ್ಸ್ ಸಂಜಯ್ ಸರ್. Red Hawks. Yes, sir. You know what round it is, by the way? Super hero. That's right. Yeah. But it is quarter final also. Yes, sir. Yeah. The expectation what we had, seeing your last performance, which is stomping what you all did, Yes. which is little different, and you justified portion what you had done last time. But what I felt this time was pure justification was not there for the entire team. You came in between and danced, then again trophy ಕಂಡದು ಓಪನ ಪ್ಲಾನಿಂಗ್ ಐದು ಭಾಗ ಕೂಡ ಡ್ಯಾನ್ಸ್ ಬರ್ತಾರೆ, ಐದು ಭಾಗ ಕೂಡ ಬೋಯರ್ರಿ ಓದು ಬತ್ತ ಮಾಡ್ತಾರ್ರಿ. ಓಕೆ ಅಂಚೆ ಪೂರ ಓಲಾ ಒಂತೆ ಫ್ಲೋ ಇತ್ತಿಜಿ ಎಂಟೈರ್ ಥೀಮ್ಡ್ ಫ್ಲೋ ಬೈಜ್ಜಿ ಎನ್ನ ಅನಿಸಿಕೆ. ಬೊಕ್ಕ ರಜನಿನ ಸ್ಟೈಲ್ ಕರೆಕ್ಟ್ ಬರ್ತಂಡಿ, ರಜನಿನ ಡಯಲಾಗ್ ಯಾರನ್ನ ಸ್ಟೈಲ್ ಪೂರ ಮಾರ್ಕ್ ಸ್ಟೆಪ್ಸ್ ಪೂರ ಕರೆಕ್ಟ್ ಇತ್ತಂడి. ಬೊಕ್ಕ ಮಿಡಲ್ డాన్స్ದ ఎనర్జీ డ్రాప్ అండి, ఎనర్జీ డాన్సెస్నాಗ లొంతే కాదండి ಎಂಕ್ ಹೊರಕಂಡು ಎಂದು ರೆಡ್ ಹಾಕ್ಸ್ ಅಂದ ಅತ್ತ ಅಂದು ಮಿಡಲ್ ದೊರ ಡೌಟ್ ಅಂಡು ಎವರ ನಿಖಿಲ್ನ ಎನರ್ಜಿ ನಿಕ್ಲೆ ಎಂಕ್ಲೆ ಗೊತ್ತುಂಡು ನಿಖಿಲ್ ವಾಟ ಆಯ್ಬೋದು ಡ್ಯಾನ್ಸ್ ಮಲ್ಪುವಾರ ಎಂಚ ಉಲ್ಲಾರು ಓಲ್ ಕುಲ್ಲುವಾರ ಅಂದು ಅತ್ತೆ ಒಂದೊಂತೆ ಡ್ರಾಪ್ ಆದಿತ್ತಂడి. ಬಿಗಿನಿಂಗ್ ಪೋರ್ಷನ್ ಒಂಜಿ ಫ್ಲಿಪ್ ಮಲ್ಪನಾಗ ಅವಳು ಆ ಜನಕ್ಕೆ ಸ್ಪೇಸ್ ತಿಕ್ಕಿದೆ, ಅಂಜ ಒಂತೆ ಕೊಲೈಡ್ ಆಯರ್ ಬೊಕೊಂಜಿ ಜನ ಡ್ಯಾನ್ಸರ್ ನೊಟ್ಟಿಗೂ ಸ್ಟೇಜ್ದ ಲೆಂತ್ ಅಂತ ಅವು ನಿಖಲು ಪ್ರಾಕ್ಟೀಸ್ ಮಲ್ಪನಾಗ ಒಂದುವೇ ಮೆಜರ್ಮೆಂಟ್ ತೂದು ನಿಖಲು ಪ್ರಾಕ್ಟೀಸ್ ಮಲ್ಪೋಡು. ಓಕೆ ನನ್ನ ಅರ್ಧ ಬೊಕ್ಕ ನಿಕ್ಲಿಗೆ ರೀಸನ್ ಕೊರ್ರೆ ಇಜ್ಜಿ ನಿಖಲ್ ಎಂಕ್ಲೆಗ ಒಂದು ಮಿಸ್ಟೇಕ್ ಅಂಡ್ ಅವು ಮಿಸ್ಟೇಕ್ ಅಂಡ್ ಅವು ಸಾರಿ ಒಂದು ಸಾರಿ ಇಂದ ರೀಸನ್ ಕೊರ್ರೆ ಇಜ್ಜಿ. ಓಕೆ ಸ್ಟೈಲ್ ವಾಸ್ ದೇರ್. ಬೊಕ್ಕ ರಜನಿಕಾಂತ್ ಸರ್ನ ಪೂರಾ ಸ್ಟೈಲ್ ಅವಾರ್ಡ್ ಯಾರನ್ನ ಒಂಜಿ ಒಂದು ಅವಾರ್ಡ್ ನಡ್ನ ವಾಕಿಂಗ್ ಸ್ಟೈಲ್ ಅವಾರ್ಡ್ ಪೂರ ಇತ್ತಂడి. ಐಕೊಂಜಿ ಜಸ್ಟಿಫಿಕೇಶನ್ ಈರ್ ಮಲ್ತಿನ ಪಾರ್ಟ್ ಪರ್ಫೆಕ್ಟ್ ಆದಿತ್ತಂడి.
But I just felt theme went somewhere, came back again, went somewhere and came back. Overall, good performance. All the best. Thank you, thank you. ಥ್ಯಾಂಕ್ ಯು ಸಂಜಯ್ ಸರ್. ಕಿಶೋರ್, ಇಂಕ ಆ್ಯಕ್ಚುಲಿ ಥೀಮ್ ಇಷ್ಟ ಅನ್ನಿಕ್ಲೇನ ರಾಬರ್ ಅವು ಸ್ಟೋಮರ್ ನಾವು ಇಂಕ ಇಷ್ಟ ಅಂಡ್ ಆ್ಯಕ್ಚುಲಿ ಬಟ್ ವಿಷಯದಾದ ಪಂಡ ಒಂದು ಗ್ರೂಪ್ ಡಾನ್ಸ್ ಯಾ ಗ್ರೂಪ್ ಡಾನ್ಸ್ ಇಂಕ ಅವು ಫೆಲ್ಟ್ ಅಂಡ್ ಎಂಚಿನ ಗೊತ್ತಂದ್ರೆ ಈರ್ ಮಾತ್ರ ಹೈಲೈಟ್ ಆವಂದಿತ್ತ ಡಾನ್ಸಸ್ ಲೈಕ್ ಅಕುಲ್ ಖಾಲಿ ಕೋರಸ್ ಇತ್ತೇರು ಅವಂಜಿ ಫೀಲ್ ಇತ್ತು ದಯಪಂಡ ಗ್ರೂಪ್ ಡಾನ್ಸ್ ಬಂದಿಬೋಕ ಪೂರೇ ಇಲ್ಲ ಗ್ರೂಪ್ ಆದು ಪೂರ್ಣಮ ಎಸನು ಯಾ ಬೊಕ್ಕೊಂಜಿ ವಿಷಯದಾದ ಪಂಡ ಇಕ್ಲೇನ ಸಾಂಗ್ ಸೆಲೆಕ್ಷನ್ ಏಟೆ ಉಂಟು ಲಾಸ್ಟ್ದ ಮಾರಿ ಸಾಂಗ್ ಪೂರ ಅವು ಮಾರಿ ಸಾಂಗ್ ನಿಕ್ಕುಲ್ ತಪಾನ್ ಮಲ್ತಾರೆ ಪ್ಯೂರ್ ತಪಾನ್ ರೈಟ್ ಬಟ್ ಐಟ್ ಆ ಫೀಲ್ ಬೈಜ್ ಆ ಬೀಟ್ದೊಟ್ಟಿಗೆ ಆ ತಪಾನ್ದೊಂಜಿ ಫೀಲ್ ಬೈಜ್ ಓಕೆ ಎಂಕ್ ಈ ಪರ್ಫಾರ್ಮೆನ್ಸ್ ಮುರಂದ ಪರ್ಫಾರ್ಮೆನ್ಸ್ ಹಿಡ್ದು ಒಂಚೂರು ವೀಕ್ ಇತ್ತಾನೆ ಎಕ್ಸಾಕ್ಟ್ಲಿ ಎಂಕ್ ಗೈಸ್ ಬೊಕ್ಕೊಂಜಿ ವಿಷಯ ಪಂಪ ಈ ಡೇ ಟು ಡಾನ್ಸ್ಡ್ ನಿಕ್ಲೇನ ಲೆವೆಲ್ ಓಲಾ ಉಂಡು ಪೂರೆಲ್ಲ ಎಕ್ಸ್ಪೆಕ್ಟ್ ಮಲ್ತೊಂದುಲ್ಲೇರು ಮಸ್ತ್ ಸೊ ಕೀಪ್ ದ್ಯಾಟ್ ಇನ್ ಯೋರ್ ಮೈಂಡ್ ನೆಕ್ಸ್ಟ್ ಟೈಮ್ ವಿ ವಾಂಟ್ ಸಮಥಿಂಗ್ ಎಲ್ಸ್ We will make a stand, sir. We will make a stand over there. ಆರ್ ಯು ಶ್ಯೂರ್ ಅಬೌಟ್ ದಿಸ್ Damn sure. I never give All the fake best. promises. ಆಲ್ ದ ಬೆಸ್ಟ್ ಥ್ಯಾಂಕ್ ಯು Thank ಗುಡ್ you. ಜಾಬ್ ಅಲ್ಲ ಸ್ಟ್ಯಾಂಡ್ ಬಂಡ ಬೊಕ್ಕರೆ ಕುಲ್ಲರೆಜ್ಜ. Arun unta ID season. ಓಕೆ ಅಂಚ ಓಕೆ. ಎನಿವೇಸ್ ಪೂಜಾಸ್ ಡ್ಯಾಸ್ಲರ್ಸ್ ಇರ್ನ ಟೀಮ್ದ ಫಸ್ಟ್ ಪರ್ಫಾರ್ಮೆನ್ಸ್ ಒಂದು. ಸೊ ಪೂಜಾ ಡಾನ್ಸ್ ಅಡ್ಡ ಇಜ. Hi, Red Hawks. Hi, ma'am. Hi. My superheroes. So, ini niklen Rajini styled performance per niklonji choose mandittar concept. Concept was good. Kala style was superb. Rajini sir na onji style justify mantar nikulu. But then flip nikul placement ಬಗ್ಗೆ ಒಂಚೂರು ಗಮನ ಕೊರ್ಲೆ and energy definite adu. Okay, we are going to rock. Yes or no? For sure, ma'am. We're going to lift this trophy for sure. Sure, definitely. Superhero. That's a spirit. Thank you very much. ಓಕೆ ಸೊ ಥ್ಯಾಂಕ್ ಯು ಜಡ್ಜಸ್. ಸೂಪರ್ ಗುರು. Actually, I want to congratulate Pooja on her first episode, and it was really good. Thank you. I think the Red Hawk has to improve, like the judges said. Onte inchanta and, but I think you will improve and you will do better. All the best. Thank you, Don't get ma'am. disheartened. Yeah, sure. ಥ್ಯಾಂಕ್ ಯು ಸೂಪರ್ ಗುರು. ವೆಲ್ ಇನಿ ಸೂಪರ್ ಹೀರೋ ರೌಂಡ್ ಉಂಡು. ಸೊ ಅಂಚಾದ ಬಾಕಿದ ಟೀಮ್ಲ ಸೂಪರ್ ಹೀರೋ ಟೀಮ್ ಪತ್ತೊಂದು ಮುಲ್ಪ ಡಾನ್ಸ್ ಮಲ್ಪರೆ ಬರ್ತಾರೆ. ಸೊ ದ ಫಸ್ಟ್ ಪರ್ಫಾರ್ಮೆನ್ಸ್ ವಾಸ್ ಫ್ರಮ್ ಪೂಜಾಸ್ ಡ್ಯಾಸ್ಲರ್ಸ್, ದಟ್ ವಾಸ್ ಫ್ರಮ್ ರೆಡ್ ಹಾಗ್ಸ್. ಆಲ್ ದ ಬೆಸ್ಟ್ ಟು ದ ನೆಕ್ಸ್ಟ್ ರೌಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ವೇಟ್ ಔಟ್ ಸೈಡ್ ಟು ಕದಾದ ಹಾಪಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಮೈಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಿರುವಂತಹ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ Profipo.com, ಭೂಮಿ ವಿಲಾಸ್ ಆ್ಯಂಡ್ ಗಡಿ ಡಿಟರ್ಜೆಂಟ್. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಪರ್ಫಾರ್ಮೆನ್ಸ್ನ ನೋಡಿದ್ದೀರಾ, ಬಟ್ ಅವರ ಗ್ಲಾಸ್ ನನ್ನ ಹತ್ರನೇ ಉಳಿದಿದೆ. ಸೊ ಈ ಗ್ಲಾಸನ್ನು ನಾನು ಅವ್ರಿಗೆ ವಾಪಸ್ ಕೊಟ್ಟು ಬರ್ತೀನಿ. ಅಲ್ಲಿವರೆಗೂ ನೀವು ಒಂದು ಸಣ್ಣ ಬ್ರೇಕ್ ತಗೋ. ವೆಲ್ಕಮ್ ಬ್ಯಾಕ್ ಟು ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ Profipo.com, ಭೂಮಿ ವಿಲಾಸ್ ಆ್ಯಂಡ್ ಗಡಿ ಡಿಟರ್ಜೆಂಟ್. ಸೂಪರ್ ಹೀರೋ ರೌಂಡ್ ನಡೀತಾ ಇದೆ ಆ್ಯಂಡ್ ಕ್ವಾರ್ಟರ್ ಫಿನಾಲಲ್ಲಿ ಈಗಾಗಲೇ ಒಂದು ಟೀಮ್ ಪರ್ಫಾರ್ಮ್ ಮಾಡಾಗಿದೆ. ಇದೀಗ ಸದ್ಯಕ್ಕೆ ಇನ್ನೊಂದು ಟೀಮನ್ನು ಸ್ಟೇಜ್ ಮೇಲೆ ಕರೆಯುವಂತಹ ಸಮಯ. ಸೊ ದ ಸೆಕೆಂಡ್ ಟೀಮ್ ಇಸ್ ಗೋಯಿಂಗ್ ಟು ಬಿ ಫ್ರಮ್ ಕಿಶೋರ್ಸ್ ರಾಕ್ ಸ್ಟಾರ್ಸ್. ಸೊ ಕಿಶೋರ್ನ ಟೀಮ್ ಹಿಡಿದು IDC ಬರೋದೊಂದು ಸ್ಟೇಜ್ದ ಮಿತ್ ಹಿಡಿದು. ಸೊ ಅಂಚಾದ ಫಸ್ಟ್ ಕಿಶೋರ್ ತಾಟಿ ಬೊಟ್ಲೆ ಆ್ಯಂಡ್ ಬಾಕಿ ತಗೊಳ್ಳಿ ಮಾತೆಲ್ಲ ತಾಟಿ ಬೊಟ್ಲೆ. ಪ್ಲೀಸ್ ವೆಲ್ಕಮ್ IDC ಆನ್ ಸ್ಟೇಜ್. ಮತ್ತು ಪೂಜನ ಆರ್ನ ಟೀಮ್ದ ಪರ್ಫಾರ್ಮೆನ್ಸ್ ಆಂಡ್ ಆಲ್ರೆಡಿ ಎಡ್ಡೈತನ್ ಪರ್ಫಾರ್ಮೆನ್ಸ್. ನಾವ್ ಇಟ್ಸ್ ಮೈ ಟರ್ನ್. ಟೀಮ್ IDC, they gonna bang the floor, I guess. All the best IDC.
दूंगा कर दूं माथा मैं तो सुपरमैन छोले वे पंगा कर दूं माथा Superman. Count that. मैं सुपरमैन सुपरमैन का फैन सलमान का फैन नहीं है सुपरमैन ಫ್ಯಾನ್ಸ್ ಅಲ್ಲ ಓಕೆ ಸೂಪರ್ಮ್ಯಾನ್ ಫ್ಯಾನ್ಸ್ ವೀಕ್ಷಕರೇ ನಾವೆಲ್ಲರೂ ಟಿವಿಯಲ್ಲಿ ಸೂಪರ್ಮ್ಯಾನ್ ನೋಡ್ತೀವಿ ಆದರೆ ಒಂದೇ ಸೂಪರ್ಮ್ಯಾನ್ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲೆಲ್ಲಿಂದೆಲ್ಲ ಹಾರ್ತಾ ಇರ್ತಾರೆ ಇಲ್ಲಿ ಫುಲ್ ಟೀಮಲ್ಲಿ ಎಲ್ಲರೂ ಸೂಪರ್ಮ್ಯಾನ್ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲೆಲ್ಲಿಂದ ಹಾರ್ತಾ ಇದ್ದಾರೆ ಸೊ ಫುಲ್ ಟೀಮ್ ಸೂಪರ್ಮ್ಯಾನ್ ವಿ ಆರ್ ಆಲ್ ಫ್ಯಾನ್ಸ್ ಆಫ್ ಸೂಪರ್ಮ್ಯಾನ್ ಮತ್ತೆ ಸೂಪರ್ಮ್ಯಾನ್ ಥರ ಯಾಕೆ ಡ್ರೆಸ್ ಮಾಡ್ಕೊಂಡಿಲ್ಲ ಸೂಪರ್ಮ್ಯಾನ್ ಒಬ್ಬನೇ ಮೇಯ್ನ್ ಅಲ್ಲ ಫ್ಯಾನ್ಸ್ ತುಂಬಾ ಮಂದಿ ಇದ್ದಾರೆ ಸೂಪರ್ಮ್ಯಾನ್ ಒಬ್ಬನೇ ಅಲ್ಲ ಒಬ್ಬನೇ ಮೇನ್ ಆದ್ರೆ ಒಬ್ಬ ಸೂಪರ್ಮ್ಯಾನ್ ಕೂಡ ಆ ಚಡ್ಡಿ ಹಾಕೊಂಡಿಲ್ಲಲ್ಲ ಓಲ್ಡ್ ಆಯ್ತು ತುಂಬಾ ಹೊಸ ಸ್ಟೈಲ್ ಇನ್ನೊಂದು ಕ್ವೆಶ್ಚನ್ ಸೂಪರ್ಮ್ಯಾನ್ ಅಲ್ಲಿ ಸ್ವಲ್ಪ ತಪ್ಪಂಗುಚಿ ಸ್ಟೈಲ್ ಎಲ್ಲ ಹಾಕಿದ್ರೆ ಅದು ಸೂಪರ್ಮ್ಯಾನ್ ಸ್ಟೈಲ್ ನಾವು ಫಂಕಿ ತರ ತೋರಿಸ್ಕೊಂಡು ನೀವೇ ತೋರಿಸಿದ್ದು ಫಂಕಿ ಸ್ಟೈಲ್ ಅಲ್ಲಿ ಸೂಪರ್ಮ್ಯಾನ್ ಸೂಪರ್ ಓಕೆ ಸೂಪರ್ ವುಮನ್ ಹತ್ರ ಕೇಳುವ ಫಸ್ಟ್ ಓಕೆ ಪೂಜಾ ಹೌ ಡು ಯು ಫೀಲ್ ದಿಸ್ IDC performing on Superman? Hi team IDC. Hi, hello. There were a lot of things happening actually in the stage. ಒಂಜಿಲ್ಲ ಒರಿಲ ಒಂಜಿ ಮೂಮೆಂಟೆಡ್ ನಿಕ್ಲು ಒಂಜಿ ಪ್ಲೇಸ್ ಇತ್ತಿದ್ದಾರೆ ಪೂರ ಕಡೆ ಎಂಟೈರ್ ಸ್ಟೇಜ್ ಯೂಸ್ ಮಾಡಿದರೆ ದಟ್ಸ್ ರಿಯಲಿ ಅ ಗುಡ್ ಥಿಂಗ್ ಬಟ್ ಅಗೇನ್ ಲಿಪ್ಸ್ಡ್ ಒಂತೆ ಕ್ಲಾರಿಟಿ ಮಿಸ್ ಆದಿತ್ತೆ ನಿಕಲ್ನ ಯಾ ಐ ಹೋಪ್ ಯು ಗೈಸ್ ನೋ ಅಬೌಟ್ ಇಟ್ ಅತೆ ಸೊ ಅವೇನೊಂಜಿತು ಓನ್ಲೆ ಆ್ಯಂಡ್ ನಿಕ್ಲು ಕಾಮಿಡಿ ಪೋರ್ಷನ್ ಇನ್ವಾಲ್ವ್ ಮಂತೀನಿ ನಂಗೆ ಮಸ್ತ್ ಖುಷಿ ಆಂಡ್ and formation nikul start mantina the way you started that was really good so all the best thank you ma'am thank you so much okay Sanjay sir team IDC nikul superman lekane lagi ಒಂದು ಬರುತ್ತೆ ಯಾರು ಆಮೆ ಟೀಮ್ thank you sir ಆಯ್ತಾ ಮೋಸ್ಟ್ಲಿ ನಿಕ್ಲಿಗೆ ಐಡಿಯಾ ಬೈದಿನಿ ಮೇರೆ ಕಿಶೋರ್ ಲೈಂಕಲ್ನ ಸೂಪರ್ ಸ್ಟಾರ್ ಅದ ಸೂಪರ್ಮ್ಯಾನ್ ಅದ ಡಾನ್ಸ್ ಇಡಿ ಅದೇ ಅವಾಗ ಅರ್ಣ ಒಂಜಿ ಗಾಳಿ ತಾಗದ ನಿಂಗೆ ನೆಕ್ಲಿಗೆ ಅದೇ ಕರೆಕ್ಟ್ ಸರ್ ಕರೆಕ್ಟ್ ಓಕೆ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಸೂಪರ್ಮ್ಯಾನ್ ಸ್ಪೇಸ್ ಶಟಲ್ ಮಾಡ್ತಾರತ್ತ ಇನ್ ದ ಬಿಗಿನಿಂಗ್ ದಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ತಪಾಂಗ್ ಮಲ್ತಾರೆ ಕಾಮಿಡಿ ಲೆಕ್ಕ ಅಂತೆ ಆ ಜನ ಇರವು ತಪಾಂಗ್ ಮಲ್ತಿನ ಜನ ಹಾಂ
ಚೋಟಾ ಸೂಪರ್ಮ್ಯಾನ್. ಚೋಟಾ ಇಂಡಿಯನ್ ಸೂಪರ್ಮ್ಯಾನ್. ವೆರಿ ಗುಡ್. ಫ್ಲಿಪ್ಡ್ ಲ್ಯಾಂಡಿಂಗ್ಸ್ ಬೊಕ್ಕ ಪೂಜಾ ಪಂಡಿ ಲೆಕ್ಕ ಕೆಲವು ಒಂದು ಪುರ ಅಂಚಿಂಚಾಂಡ್. No problem, but still, now you can't give any reasons because you are on the next level now. Okay? Alright, music selections was really good. Thank you, I sir. really enjoyed, thoroughly enjoyed the music flow. But ending, music got over and you people are still dancing. I mean, the steps were a little going on. I think so there was a small mismatch Aditya. Make sure that it doesn't happen. Okay, that's a major minus point in fact. Otherwise, overall, it was a Superman performance. Thank you, sir. Arey wow, Superman performance. Thank you, Sanjay sir. Okay, over to your own mentor, Kishore, please. Rock stars. Yeah. Hello, sir. ಫಸ್ಟ್ ಆಫ್ ಆಲ್ ನಿಕ್ಲ ಕಾಸ್ಟ್ಯೂಮ್ ಪೂರೆ ಇಕ್ಲ ಎಡ್ಡೆ ಕಾಸ್ಟ್ಯೂಮ್ ನೀಟ್ ತೋಜೊಂದಿತ್ತು ಸ್ಟೇಜ್ Thank you, ಐ sir. ಥಿಂಕ್ ಅವು ಸ್ಟಂಟ್ಸ್ ಮಲ್ಪುನಾಗ ನಿಕ್ಕಲು ನಿಕ್ಕಲ್ನ ಸ್ಪೇಸ್ ಜಾಸ್ತಿ ಉಪ್ಪೊಟ್ಟು ತೋಜರು ಮೂಲಂಚು ಸ್ಪೇಸ್ ಕಮ್ಮಿಂಡು ನೆಕ್ಸ್ಟ್ ಟೈಮ್ ಈ ಸ್ಪೇಸ್ ಅಂತೋದು ನಿಕ್ಕಲ್ ಪರ್ಫಾರ್ಮ್ ಮಲ್ಪಲೆ. Okay, sir. ಓಕೆ ಐ ನೀಡ್ ದ ಬೆಸ್ಟ್ ಇಂಕ್ ಸೂಪರ್ಮ್ಯಾನ್ ನಿಕ್ಲಿನ ಥೀಮ್ ಕಾನ್ಸೆಪ್ಟ್ ಇಷ್ಟ ಅಂಡ್ ಮಸ್ತ್ ಇಷ್ಟ ಅಂಡ್ ಯಾ ಸಂಜಯ್ ಸರ್ಲ ಪಂಡೇರು ಪೂಜಲ ಪಂಡೇರು ದಾದಪುರ ಫಾಲ್ಟ್ ಅವು ಪೂರ ನಿಕ್ಲೆ ಗೊತ್ತುಂಡು. ಐ ಮೀನ್ ಕರೆಕ್ಟ್ ಮಲ್ಪುಗ Okay, sure. ಮೇನ್ ಥಿಂಗ್ ಇಂಕ್ ಲೈಕ್ ಪರ್ಫಾರ್ಮೆನ್ಸ್ ಬೆಸ್ಟ್ ಬರೋಡು ದಟ್ಸ್ ಆಲ್. ಓಕೆ ಓವರ್ ಆಲ್ ಇಸ್ ಸೂಪರ್. ಗಾಡ್ ಬ್ಲೆಸ್ ಯು ಗೈಸ್. Thank you, sir. Thank you so much. Thank you so much, Kishore. Our music, last time dance maltittar for that same music. I was visualizing you. Oh, one of my favorites. Favorite music. Ike Superman style maldere with you in mind. Sir, Vara, please. Okay. ಓಕೆ, ಸೂಪರ್ಮ್ಯಾನ್ ರಾಕ್ ಸ್ಟಾರ್ಸ್ ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿರುವಂತಹ ಹಿಮ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಘವೇಂದ್ರ ಹೆಮ್ಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಹೇಗೆ ಅನ್ನಿಸ್ತು? ತುಂಬ ಖುಷಿಯಾಯಿತು. ಆ ಒಂದು ಡ್ಯಾನ್ಸ್ ಮಾಡುವಂತಹ ಎನರ್ಜಿ ಲೆವೆಲ್ ಏನಿದೆ ಅದು ತುಂಬ ಒಂದು ಇನ್ಸ್ಪೈರ್ ಥಿಂಗ್ಸ್. Thank you, sir. ಅದು ಯಾಕೆ ಅಂತ ಗೊತ್ತಿದ್ಯಾ ಸರ್? ಹೇಳಿ. ಪರ್ಫಾರ್ಮೆನ್ಸ್ ಆಗೋ ಮೊದಲು ಹೆಮ್ಸ್ ಪಾಪ್ಕಾರ್ನ್ ತಿಂದು ಬಂದಿದ್ದಾರೆ. ಖಂಡಿತ. ಹೆಲ್ದಿ ಫುಡ್ ತಿಂದು ಫುಲ್ ಆಫ್ ಎನರ್ಜಿ ಆಗಿ ಬಂದಿದ್ದಾರೆ. ನಮ್ಮ ಇನ್ನೂ ಅನೇಕ ಉತ್ಪನ್ನಗಳಿದೆ. ಪ್ರತಿಯೊಂದನ್ನು ತಿಂತ ಹೋದಾಗೆ ನಿಮ್ಮ ಒಂದು ಡ್ಯಾನ್ಸ್ ಮಾಡುವ ಲೆವೆಲ್ ಇನ್ನು ಇನ್ಕ್ರೀಸ್ ಆಗ್ತಾ ಹೋಗ್ಲಿ. ಎತ್ತರಕ್ಕೆ ಜಿಗಿಬಹುದು. ಪ್ರತಿಯೊಂದು ಎಪಿಸೋಡ್ ಅಲ್ಲಿ ಹೊಸ ಹೊಸ ತಿನಿಸುಗಳನ್ನ ಕಳಿಸ್ತಾ ಇರಿ, ನಾವು ಟ್ರೈ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತೇವೆ. ಖಂಡಿತ ಇಲ್ಲಿ ಬೇರೆ ಉತ್ಪನ್ನಗಳು ಇದೆ, ನೀವು ಬರೀ ಪಾಪ್ಕಾರ್ನ್ ಮಾತ್ರ ತಿಂತ ಇದ್ದೀರಿ. ಓಕೆ, ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಗುರು. Actually, I also felt that Kishore was dancing there. I liked all the steps. I knew now this was the Kishore's group. You could make out. And I liked the first part, especially the first part. Very good, Kishore. Keep it up. All the best to you all people. Thank you, ma'am. Thank you so much. ಥ್ಯಾಂಕ್ ಯು ಸೋ ಮಚ್. ಓಕೆ, ರಾಕ್ ಸ್ಟಾರ್ಸ್, ಆಲ್ ದ ವೆರಿ ಬೆಸ್ಟ್. ಮೇಸ್ಟರ್ ಪ್ರೊಡಕ್ಷನ್ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬರುವಂತಹ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ ಘಾಡಿ ಡಿಟರ್ಜೆಂಟ್, ಭೂಮಿ ವಿಲಾಸ್ ಹಾಗೂ PropHippo.com. ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಟ್ರೈಡ್, ಟೇಸ್ಟೆಡ್ ಅಂಡ್ ಟೆಸ್ಟೆಡ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಮೇಸ್ಟ್ರೋ ಇಂಟೀರಿಯರ್ಸ್, ಮರ್ಜರ್ ಸೋಡಾ ಹಾಗೂ JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಡೋಂಟ್ ಗೋ ಎನಿವೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಬ್ರೇಕ್ ಟು ಹೆಮ್ಸ್ ಡೇರ್ ಟು ಡಾನ್ಸ್. ನಮ್ಮ ಈ ದಿನದ ವಿಶೇಷತೆ ಅಂದ್ರೆ ಇಟ್ಸ್ ಅ ಥೀಮ್ ರೌಂಡ್, ಸೂಪರ್ ಹೀರೋ ರೌಂಡ್. ತಲೈವ ನೋಡಾಯ್ತು, ಸೂಪರ್ಮ್ಯಾನ್ ನೋಡಾಯ್ತು, ಇದೀಗ ಥರ್ಡ್ ಟೀಮ್, ದಟ್ಸ್ ಫ್ರಮ್ our champions. Let's see, Sanjay, who's coming next and who's a superhero? After Kishore Superman, Yes. from my team, Indian Superman, guess who? Our own Krish.
ವಾವ್ ಕ್ರಿಶ್ as a theme superb. So ವೀಕ್ಷಕರೇ, why waiting, go on dancing. Over to D-Tricks from Sanjay's Champion. इस कायनात, इस ब्रह्मांड में तारों के हजारों ग्रुप्स हैं जो गैलेक्सीज कहलाते हैं कि आकाश गंगा की तरह और भी अनगिनत गैलेक्सीज हैं जिनमें से किसी न किसी ग्रह पर जीवन भी हो सकता है। उनकी जिंदगी का एक ही मकसद था। ये स्टार्स? हाँ, मेरे पापा बहुत बड़े साइंटिस्ट थे। वो तारों में रहने वाले लोगों से बातें क्या करते थे। अच्छा, और नहीं तो क्या। Press enter to continue. Enter. तुम्हारी धूप से मिलने वाली शक्तियों का राज अब मैं समझ गया हूँ। तो मेरी मर खेलने कूदने की नहीं, नाचने का नहीं। ए रोहित, चल बॉल पास कर। क्या रे, बहुत ताकत आ गई तेरे में। बहुत जोश में हूँ। वो तो मैच के बाद ही पता चलेगा बच्चू। अच्छा, तो हो जाए। और ये रेफरी की सीटी के साथ मैच शुरू। मैं ये क्या देख रहा हूँ, ये पांडवा की टीम है कि पांडवा के बच्चे हैं। मैच एक बार फिर से शुरू। रोहित मैन अभी तक घिरे हुए कसौली टाइगर्स के बीच में, और ये राज सक्सेना बॉल को लेकर आगे बढ़े। रोहित मैन आगे बढ़ने का प्रयास किया, और ये मैं क्या देख रहा हूँ, रोहित मैन गिर। रेफरी की विसल के साथ हाफ टाइम। जादू, जादू ये क्या हो रहा है? जादू, हम ठीक से उड़ क्यों नहीं पा रहे? जादू की शक्ति धूप से। जब तक सूरज की किरणें उस पर ना पड़े, वो कुछ नहीं कर सकता। काल की कायनात में वेलकम।
हमारी धूप से मिलने वाली शक्तियों का राज अब मैं समझ गया। ಮರ್ಯಾದಿಡು ಹೊರ ಪನ್ನಗರ್ತಾವ ನರಮನಿ ಬಂಡಿನ ಒಂಜಿ ಏತು ಸಾಲ ಬನ್ನೊಲ್ಲಿ ಅದು ಕೂಡ ಇಂಚಿನ ನಿಖಲ್ನ ಸ್ಲೋ ಮೋಷನ್ ನೆಟ್ ಸ್ಲೋ ಮೋಷನ್ ದಿಂಡೆಜ್ಜ ಎಕ್ಸ್ಟ್ರಾ ಬೈದಿನ 4 ಕೂಲಿಲ್ಲ ದರಿಯೋಡು ಲಾಸ್ಟ್ ಎಪಿಸೋಡು ಆತ್ತು ಪಂಡೆ ಬೊರ್ಚಿ 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 ಮಲ್ಲೆಜ್ಜಿ ಅವು ಆಂಡ್ ಆಯ್ನ ಆದಾಂಡ್ ಆರು ಪೋದುಲಾಂಡ್ ನನ್ನ ನಿಗುಲ್ ದಾಲ ಮನ್ಪ್ಲೆ ಯಾನ್ ದಾಲ ಪಾತಿರೋಚ್ ಆಂಡ್ ಇನಿ ಕೂಡ ರಡ್ಡ್ ಕಿಸ್ ಆರ್ ಬೇತೆ ಮೇರ್ ಬೇತೆ ಅರೆ ಫೀಲಿಂಗ್ ಬೇತೆ ಮೇರೆ ಫೀಲಿಂಗ್ ಜಾಸ್ತಿ ಡಬಲ್ ಅಂಚ ರಡ್ಡು ಕೊರಿ ರಾತ್ರಿ ಜೊತೆ ಕಾಂಡಲಕ್ಕನಗ ಬಾರಿ ಫೀಲಿಂಗ್ ಬರ್ಪುಣ ದಾದ ಪೂಜಾ ಲಾಸ್ಟ್ ಟೈಮ್ ಒಂಜಿ ಕಿಸ್ ಕೊರ್ನಿ ಯಾನ್ ಮನಿ ಪಂದ ಕುಲ್ಲೆ ಇನಿ ರಡ್ಡ್ ಕಿಸ್ ಯಾನ್ ಮನಿ ಪಂದ ಕುಲ್ಲುಜಿ ಇಂದು ಅತ್ತೊಂದು ಶೋಟ್ ಪೂರ ಅನ್ಯಾಯ ಒಂದು ನೆನ್ನ ಮಿತ್ತು No, they are just like you, I guess. ಇರ್ಲಂಚನತ ನೋ ಮ್ಯಾಮ್ ವಿ buy one get one free ಬಂದ್ ರೋಸ್ 95 ಏನು ಖಾಲಿ ರೋಸ್ ಕೊರ್ನಿ ಫಸ್ಟ್ ಒಂಜಿ ರೋಸ್ ಕೊರೋದು ಇಂದು ಫಸ್ಟ್ ಎಪಿಸೋಡ್ ಕಿಸ್ ಕೊರ್ನಿ ಬನ್ನಾಗ 3G ದುನಿಯಾ ಅತ ಇರದ್ರು ಬಲೆ ಲಾಸ್ಟ್ ಎಪಿಸೋಡ್ ತಿಕ್ಕಿಜ್ಜಿ ಈ ಎಪಿಸೋಡ್ ತಿಕ್ಕ್ಯಾರ ಅದು ಮಾರ ಎಂಗುಲು ಈತ್ ಮಾತ ಅಂಗಿ ಪೂರ ಪಾಡೊಂದು ಮೂಲ ಆ್ಯಂಕರಿಂಗ್ ಮಲ್ಪನೇ ಬಂಗಡ್ ಐತಿ ರೇಟ್ ಟೀ ಶರ್ಟ್ ದೇತದು ಕೂಡ ತೊಜುಪವನು ಮಾತ ಬೋರ್ಡ್ ಅಂದು ಡಾನ್ಸ್ ಶೋ ಅಣ್ಣ ಅಕುಲ್ ಜಡ್ಜಸ್ ನಕುಲ್ ನಿಖಿಲ್ನ ಗುರು ಇತ್ತಿಲಕ ಆ ಗುರು ಕೊಂಜಿ ನಿಕುಲು ಇಂಚ ಪುರ ಮನ್ಪುನಾಗ ಇದಕ್ಕೆ ಒಂಜಿ ಬೇಜಾರ್ ಲಾಭ ಒಂಜಿ ಆ್ಯಂಕರ್ ಉಲ್ಲೆ ಪಾಪದ ಇಡೀ ಶೋಟು ಒಂಜಿ ಪೊಣ್ಣು ಉಪ್ಪುನು ಕುಡೊಂಜಿ ಪೊಣ್ಣು ಉಲ್ಲೆರು ಆರು ನಂಗೆ ಪ್ರಾಯಡ್ದು ಮಲ್ಲ ಒಂಜಿ ಬೇಜಾರ್ ಲಾಭುಜ ಒಟ್ಟಿಗೆ ಮಲ್ಪ ಬೋನ್ ಬ್ರೇಕಿಂಗ್ ಎಸ್ ಎನಿವೇಸ್ ನಮ್ಮ ಡೇರ್ ಟು ಡಾನ್ಸ್ಗೆ ರಿಟರ್ನ್ ವರ್ಕ ಸೊ ಡಿಟ್ರಿಕ್ಸ್ ಸೂಪರ್ ಹೀರೋ ಥೀಮ್ ಇನ್ನಿತ ಒಂಜಿ ಕ್ವಾರ್ಟರ್ ಫಿನಾಲೆ ರೌಂಡ್ ಆ್ಯಂಡ್ ನಿಖಿಲ್ ಚೂಸ್ ಮಲ್ತೀನಿ ಕ್ರಿಶ್ ಸೊ ಇಡೀ ಕೋಯ್ಮಿಲ್ಗ ಹಿಡ್ದು ಕೃಷ್ ಮುಟ್ಟ ದಾದ ಮಾತಾತನು ಪೂರ ಮಲ್ತಿದ್ದಾರೆ ಸೊ ನಿಖಿಲ್ನ ಇಡೀ ರಡ್ಡ್ ಪಿಕ್ಚರ್ದ ಒಂಜಿ ಪಿಕ್ಚರ್ ಮಲ್ತಿನ ನಮ್ಮ ಜಡ್ಜಸ್ಗೆ ಎಂಚಾದನು ತೋಡು ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಿಶೋರ್ ಡಿಟ್ರಿಕ್ಸ್ ಎಂಟೈರ್ ಕೊಂಜಿ ಮೂವಿ ತೋಚ್ಪಾಯ ಸ್ಟಾರ್ಟಿಂಗ್ ಹಿಡ್ದು ಬತ್ತಿನ ಎಂಡ್ ಮೊದಲ the concept and the steps. I'm so proud, seriously. Thank you, sir. Thank you guys. Nikul superb. Dadala mal play stage it, but Nikana faced a dance the power undu. Avve malla vishaya. Dance purella mal play. But faced up expression, power, dance the dedication I gottapanda the vishaya pan. All the best in Dala Panere Borchi. This performance superb. Thank you, sir. Thank you. ಓಕೆ ಸೊ ಪೂಜಾ ಖಾಲಿ ಡಾನ್ಸ್ದ ಬಗ್ಗೆ ಕಮೆಂಟ್ಸ್ ಮಾತ್ರ ಬಾಕಿ ಅಕುಲ್ ದಾದ ಅಧಿಕ ಪ್ರಸಂಗ ಪಾತ್ರಂಡಲ್ಲಿ ಇರೋ ಕೆಬಿಕ್ ಪಾಡ್ರ ಪೋಚ್ ಯಾನಲ್ಲ ಡೋಂಟ್ ವರಿ ಓಕೆ ಪ್ಲೀಸ್ Dietrix, hi. Hi ma'am. Okay, first of all, Nikhil's expressions. Too good. Thank you ma'am. And flow work, Nikhil's. Very good. Body flexibility. How year shirt at the dance mantini? Joel. Can I just see that person? Hi. Hi. You're too good, man. Seriously. Thank you, ma'am. And energy level. Must at Nikhil. Also, Nikhil, Kishore Panlakane, the entire concept, you know, onji full movie to ilakana ending click. So the entire concept was very good. All the very best. God bless. ಅಟ್ಲೀಸ್ಟ್ ಗ್ರ್ಯಾಂಡ್ ಫಿನಾಲೆಗೆ ಅಟ್ಲೀಸ್ಟ್ ಇಂಕ್ ಕಾಸ್ಟ್ಯೂಮ್ ಬುರ್ಚಿ ಖಾಲಿ ಪ್ಯಾಂಟ್ ಯಾವೊಂದು ಯಾನ್ ಇತ್ತು ನೆಕ್ಸ್ಟ್ ಆರ್ಡರ್ ಮಲ್ಪಡೊಂದುಲ್ಲೆ ಬಟ್ ಎನಿವೇಸ್ ಮಸ್ತ್ ಪುಗಾರಿಯರ್ ನಿಕ್ಲೆ ನಂಗೆ ಫಸ್ಟ್ ಟೈಮ್ ಒಂಜಿ ಡಾನ್ಸ್ ಟೀಮನ್ನು ಪುಗಾರ್ನಾಗ ಎಂಕ್ ಉಲ ಹಿಡ್ದು ದಾದನ ಒಂಜಿ ಕಿರಿಕಿರಿಯ ಒಂದು ಮಲ್ಲೆಜ್ ನಿಕುಲ್ ಡಾನ್ಸ್ ಮಂತಿನ ಇದ್ದ ಬಗ್ಗೆ ಮಾತ್ರ ಪಾತಿರ್ ನಕುಲು ಸಂಜಯ್ ಸರ್ ಇನ್ನ ಟೀಮ್ ಇನಿ ಮಂತಿನಂಚಿನ ಪರ್ಫಾರ್ಮೆನ್ಸ್ ಏನ್ ಜಾನ್ ಡಿಟ್ರಿಕ್ಸ್ ವಿಂಡ್ ಮಿಲ್ಡ್ ಪವರ್ ಇತ್ತಿಜಿ ಕರೆಂಟ್ ಬೋದಿತ್ತು ನಾನು ಅವು ಗೊತ್ತಾಂಡ ಅವು ಕಾರ್ಪೆಟ್ ಉಂಡು ಅವಳು ಅಂತೆ ಕಷ್ಟ ಉಂಡು ಆಂಡಲ್ಲ ಅವಳು ಬೈಜಿ ಎಂಚ ಬರೋಡಿತ್ತು ನಂಚ ಬೊಕ್ಕ ನಮ್ಮ ಮೇಯ್ನ್ ಜಾದು ಆರು ಈ ಸಲ ಡಾನ್ಸೇ ಮಲ್ದಿದ್ದೆ ಮಾರ ಆರನ್ನು ವೆರೈಟಿ ಮಾಡ್ದೇನೆ ರೀ ಅಂದ್ ಜಾದು ಕ್ಯಾರೆಕ್ಟರ್ ಗೊರಿ ಯಾರಂಚ ಡಾನ್ಸ್ ಮಲ್ಪೇರ ಆಯ್ಜಿ ಆಂಡಲ್ಲ ನೆಕ್ಸ್ಟ್ ಇರ್ನ ಡಾನ್ಸ್ ಬೋರ್ಡ್ ಅವೇ
Okay. Boka, costume could have been little more better, I felt. Costume I felt little at the lower side from my side. Apart from that, music and dialogues, absolutely fine. No doubt about it. Bone breaking section, what he did, too good, as they said. No doubt. Story, as Kishore said, how it started from the Koi Mil Gaya to Krish 2, went on a nice flow. The last lift, the Krish jump and the lift, that was also very good. And overall, you did the justification for the theme Krish. Okay, very good. ಸರ್ ಆತೇನಾ ಕುಡಲ ಟೈಮ್ ಇತ್ತಂದ ಬಂದ್ಬೆ ಅದು ಸರ್ ಈತ ಪೂರ ಪನ್ಪರ್ ಇರ್ನ ಒಂಜಿ ಬಾರಿ ಇಷ್ಟದ ಟೀಮ್ ಮಕ್ಳಿಗೆ ಒಂಚೂರು ಪಿದೈ ಪೋನಾಗ ಫಸ್ಟ್ ಒಂಜಿ ಪಾಯಿಂಟ್ ಪನೋಡು ಜಡ್ಜಸ್ನ ಬುಡ್ಲೆ ಜಡ್ಜಸ್ಗೆ ನಿಕ್ಕು ಲೈನ್ ಪಾಡ್ರ ಪೋಚಿ ಎಂಕ್ಲ ಆಂಕರ್ ಉಲ್ಲೇರಿ ಜಡ್ಜಸ್ ದೇವೇ ರೀತಿ ಸರ್ ಅರೆ ಫಸ್ಟ್ ಜಡ್ಜ್ ಇಂದು ಪಾತ್ರನ ಒಂಚೂರು ಎಕೋಡು ಪ್ಲೇ ಮಲ್ಪೋಡು ಟಿವಿಡ್ ಜಡ್ಜಸ್ ಎಂಗ್ಲೆಗೆ ದೇವರಿತ್ತಿಲ್ಲ ನಮ್ಮ ಟ್ರೈನರೇ ನಮಕ್ ಎಂಚ ಲೈನ್ ಪಾಡ್ ಪಂದ್ಲ ಆರೆ ಪಂದ್ ಸಂಜಯ್ ಸರ್ ಈತ ಎಪಿಸೋಡ್ ಬಾರಿ ಪಾಪಂದಿಂದಿತ್ತೆ ಇತ್ತೆ ಗೊತ್ತಂಡಿ ಈ ಲೈನ್ ಪಾಡಲ ಕಲ್ಪವರಂದು ಅತ್ ಯಾನ್ ಡಾನ್ಸ್ ದ ಲೈನ್ ಪಂತೀನಿ ಅಕಲೊಂದು ಮಿಸ್ಟೇಕ್ ಅನ್ ಮಾಡ್ಬೇಡ ಓಕೆ ಸರಿ ನೆಕ್ಸ್ಟ್ ನಿಕ್ಕುಲು ಕರೆಕ್ಟ್ ಲೈನ್ಡ್ ಬೋಲೆ ರಾಂಗ್ ಲೈನ್ಡ್ ಪೋಚಿ ರಡ್ ಕಿಸ್ ಯಾವು ನನ್ನ ನೆಕ್ಸ್ಟ್ ಎಪಿಸೋಡ್ಗು ಮಿನಿ ಮೂಜಿ ಕಿಸ್ ಇದಕ್ಕೆ ಕೊರ್ಪಾವಗಂದುಲ್ಲ ಈರ್ ಅಡ್ಮಿಷನ್ ಓಪನ್ ಒಂದು ಜಾಯಿನ್ ಆಪಿನಾಡ್ ಅವಲಿ ಸಂಜಯ್ ಸರ್ ಬಾರಿ ಜೋಲರಿನ ಟೀಮ್ ನನ್ನ ಒಂಚೂರು ಪೊಡ್ತು ಉಂತು ನಾರೆಲ್ಲಿ ಮುಲ್ತುಳ್ಳೆ ತೊಂದರೆ ಕೊಂಡ್ರು ಒಟ್ಟಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಡಿಟ್ರಿಕ್ಸ್ ಯು ಆಲ್ ಕ್ಯಾನ್ ವೇಟ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಮೆಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ propipo.com ಭೂಮಿ ವಿಲಾಸ್ ಆ್ಯಂಡ್ ಗಡಿ ಡಿಟರ್ಜೆಂಟ್ ಈಗಾಗಲೇ 3 ಪರ್ಫಾರ್ಮೆನ್ಸ್ಗಳನ್ನು ನೋಡಿದ್ದೀವಿ ಆ್ಯಂಡ್ ಆಗಲೇ ಹೇಳಿದೆ ಆಸ್ ವಿ ಆಲ್ ನೋ ಪ್ರತಿ ಎಪಿಸೋಡಲ್ಲಿ ಒಂದು ಟೀಮ್ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಅವಾರ್ಡ್ನ ಪಡೆಯುತ್ತೆ ಅದರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಕೂಡ ಇದೆ ಬಿಕಾಸ್ ದ ಕಾಂಪಿಟೇಷನ್ ಇಸ್ ಗೆಟಿಂಗ್ ಟಫರ್ ಇವತ್ತಿಂದ ಯಾವುದೇ ಟೀಮ್ ಪರ್ಫಾರ್ಮ್ ಮಾಡಿದರೂ ಕೂಡ ಅವರ ಪರ್ಫಾರ್ಮೆನ್ಸ್ ಅಪ್ ಟು ದ ಮಾರ್ಕ್ ಇಲ್ಲದಿದ್ದರೆ ಅವರನ್ನು ಡೇಂಜರ್ ಝೋನ್ಗೆ ಕಳಿಸಲಾಗುತ್ತೆ ಆ್ಯಂಡ್ ಎಟ್ ದಿ ಎಂಡ್ ಆಫ್ ದ ಹೋಲ್ ಎಪಿಸೋಡ್ ವಿ ಆರ್ ಗೋಯಿಂಗ್ ಟು ಎಲಿಮಿನೇಟ್ ಫ್ಯೂ ಟೀಮ್ಸ್ ಸೊ ಹಾಗಾಗಿ ಇವತ್ತು ಆ ಡೇಂಜರ್ ಝೋನ್ಗೆ ಹೋಗುವಂಥ ಟೀಮ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ಇವತ್ತಿನ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಯಾರು ಅಂತ ನೋಡುವಂಥ ಸಮಯ ಸೊ ಸೂಪರ್ ಗುರು ಪ್ಲೀಸ್ ಲೆಟ್ ಅಸ್ ನೋ ಇವತ್ತಿನ ಎಪಿಸೋಡ್ನ ಪರ್ಫಾರ್ಮರ್ ಯಾರು ಅಂತ ಪರ್ಫಾರ್ಮರ್ ಆಫ್ ದ ಡೇ ಆರ್ ಎಪಿಸೋಡ್ It is D-Trix. Okay, so ಜೋರಾದ ಚಪ್ಪಾಳೊಂದಿಗೆ ಸ್ವಾಗತಿಸಿ D-Trix ಆನ್ ಸ್ಟೇಜ್ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಬೇಗ ಓಡ್ಕೊಂಡು ಬನ್ನಿ ಆ್ಯಂಡ್ ಇವತ್ತಿನ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ಗೆ ಬಹುಮಾನನ ಕೊಡೋದಕ್ಕೆ ನಮ್ಮ ಟೈಟಲ್ ಸ್ಪಾನ್ಸರ್ಸ್ ಡೇರ್ ಟು ಡಾನ್ಸ್ಗೆ ಇನ್ನಷ್ಟು ಕಳೆಯನ್ನು ಕೊಟ್ಟಂತಹ ಹೆಮ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ರಾಘವೇಂದ್ರ ಸರ್ ಇದರ ದಯವಿಟ್ಟು ವೇದಿಕೆಗೆ ಬಂದು ನೀವು ಇವರಿಗೆ ಪರ್ಫಾರ್ಮರ್ ಆಫ್ ದ ವೀಕ್ ಬಹುಮಾನನ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಸೊ ವೆಲ್ ಕಂಗ್ರ್ಯಾಚುಲೇಷನ್ಸ್ D-Trix ಇವತ್ತು ನಡೆದಂತಹ 3 ಟೀಮ್ಗಳ ಕಾಂಪಿಟೇಷನ್ ನಡುವೆ ಪರ್ಫಾರ್ಮರ್ ಆಫ್ ದ ವೀಕ್ ಆ್ಯಂಡ್ ಯು ಗೆಟಿಂಗ್ ವೆರಿ ನೈಸ್ ಹ್ಯಾಂಪಲ್ ಫ್ರಮ್ ಹೆಮ್ಸ್ ನನ್ನಾಂಡಲವೆನ್ ತಿಂದು ಒಂಚೂರು ಹೆಲ್ದಿ ಆಲೆ ಜೀವ ಒಂಚೂರು ಗಟ್ಟಿ ಆವಡು ಮಾಸ ಒಂಚೂರು ಬರಡು ಆ್ಯಂಡ್ ನಿಖಲ್ನ ದುರಾಭ್ಯಾಸ ಮಾತದ ದೊಡ್ಡ ಮಾತು ಪಾಡಂದೆ ಅಂತ ದೇವರ ನಟೋನು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ರಾಘವೇಂದ್ರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತಿನ ಒಂದು ಅವಾರ್ಡ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆಲ್ ಆಗಲೇ ಹೇಳಿದ ಹಾಗೆ ಪರ್ಫಾರ್ಮರ್ ಆಫ್ ದ ವೀಕ್ ಆಯಿತು ಈಗ ಸದ್ಯಕ್ಕೆ ಇವತ್ತಿನ ಇಷ್ಟೂ ಪರ್ಫಾರ್ಮೆನ್ಸ್ಗಳಲ್ಲಿ ಅಪ್ ಟು ದ ಮಾರ್ಕ್ ಇಲ್ಲದಂತಹ ತಂಡಗಳು ಯಾವುದು ಡೇಂಜರ್ ಝೋನ್ಗೆ ಹೋಗುವಂತಹ ತಂಡ ಯಾವುದು ಅಂತ ಸದ್ಯಕ್ಕೆ ಗೊತ್ತಾಗುತ್ತೆ ಸೊ ಇವತ್ತಿನ ಎಪಿಸೋಡಲ್ಲಿ ಡೇಂಜರ್ ಝೋನ್ಗೆ ಹೋಗುವ ತಂಡ ಯಾವುದು ವೆಲ್ ಒಂದು ತಂಡ ಪರ್ಫಾರ್ಮರ್ ಆಫ್ ದ ವೀಕ್ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಅವಾರ್ಡ್ನ ಪಡ್ಕೊಂಡಿದೆ ಆ್ಯಂಡ್ ಈಗ ಸದ್ಯಕ್ಕೆ 2 ತಂಡಗಳು ನನ್ನ ಪಕ್ಕದಲ್ಲಿದೆ ಸೊ ಒನ್ ಫ್ರಮ್ ಪೂಜಾಸ್ ಡ್ಯಾಸ್ಲರ್ಸ್ ರೆಡ್ ಹಾಕ್ಸ್ ಹಾಗೆ ಕಿಶೋರ್ಸ್ ರಾಕ್ ಸ್ಟಾರ್ಸ್ ಇಂದ IDC ಸೊ ಈ 2 ತಂಡಗಳಲ್ಲಿ 2 ತಂಡಗಳು ಕೂಡ ಡೇಂಜರ್ ಝೋನ್ಗೆ ಹೋಗ್ಬೋದು ಅಥವಾ ಒಂದು ಟೀಮ್ ಡೇಂಜರ್ ಝೋನ್ಗೆ ಹೋಗ್ಬೋದು ಅಥವಾ ಯಾವುದೇ ತಂಡ ಡೇಂಜರ್ ಝೋನ್ಗೆ ಹೋಗದೆ ಇರ್ಬೋದು ಸೊ ಹಾಗಾಗಿ ಈ 2 ತಂಡಗಳಲ್ಲಿ ಅಥವಾ ಇವತ್ತಿನ ಎಪಿಸೋಡಲ್ಲಿ ಯಾವ ತಂಡ ಡೇಂಜರ್ ಝೋನಿಗೆ ಹೋಗ್ತಾ ಇದೆ ಅಂತ ಜಡ್ಜಸ್ ಪ್ಲೀಸ್ ಆಫ್ಟರ್ ದ ಡೀಪ್ ಡಿಸ್ಕಷನ್ ವಿತ್ ಆರ್ ಸೆಲ್ಫ್ ಆಸ್ ವೆಲ್ ಆಸ್ ಸೂಪರ್ ಗುರು we came to the conclusion that for this episode there will not be anybody in the danger zone, but I just want to tell there's one team which is Red Hawks. We're very close to the danger zone, but you got survived because of your past performances and your this one. But please make sure that next onwards don't even come close to the danger zone, get into the
performer of the day. ಫಸ್ಟ್ ಎಪಿಸೋಡ್ ಏರೆಲ್ಲ ಡೇಂಜರ್ ಝೋನ್ಗೂ ಪಾರ್ದಿದ್ದಾರೆ. ಸೊ ಎರಡೂ ತಂಡಗಳು ಕೂಡ ಡೇಂಜರ್ ಝೋನ್ಗೆ ಹೋಗ್ತಾ ಇಲ್ಲ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಟೀಮ್ಗಳು ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಅದರಲ್ಲಿ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಆ್ಯಂಡ್ ಡೇಂಜರ್ ಝೋನ್ಗೆ ಹೋಗುವಂಥ ತಂಡಗಳು ಇರ್ಬೋದು. ಸೊ ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ಸ್. ತಯಾರಾಗಿ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಇನ್ನೂ ಜಾಸ್ತಿ ನಿಮ್ಮ ಒಂದು ಎನರ್ಜಿ ಒಟ್ಟಿಗೆ ನೀವು ವಾಪಸ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೋತ್ ಟೀಮ್ಸ್. ಥ್ಯಾಂಕ್ ಯು. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಹೆಮ್ಸ್ ಡೇರ್ ಟು ಡಾನ್ಸ್ ಇವತ್ತಿನ ಕಾರ್ಯಕ್ರಮದಲ್ಲಿ 3 ತಂಡಗಳು ಪರ್ಫಾರ್ಮನ್ನು ಮಾಡಿದೆ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಳೆಯನ್ನು ಕೊಟ್ಟವರು ನಮ್ಮ ಟೈಟಲ್ ಸ್ಪಾನ್ಸರ್ಸ್ ಹೆಮ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ದಂಪತಿಗಳು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಗೆ ಪ್ಲೀಸ್ ವೆಲ್ಕಮ್ ದ ಕಪಲ್ ಹೂ ಹ್ಯಾವ್ ಇಂಟ್ರೊಡ್ಯೂಸ್ಡ್ 100% ನ್ಯಾಚುರಲ್ ಫುಡ್ ಪ್ರಾಡಕ್ಟ್ಸ್, ಹೆಲ್ತ್ ಕಾನ್ಷಿಯಸ್ ಫುಡ್ಸ್ ಫ್ರಮ್ ಹೆಮ್ಸ್. ಸರ್, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಟೈಟಲ್ ಸ್ಪಾನ್ಸರ್ ಆಗಿ ಬಂದಿದ್ದಕ್ಕೆ, ಅದರ ಜೊತೆಗೆ ನೀವು ತುಂಬ ಬ್ಯುಸಿ ಇದ್ದೀರಾ, ಆದರೂ ಕೂಡ ಇವತ್ತಿನ ಒಂದು ಸಂಚಿಕೆಯನ್ನು ನಮ್ಮ ಇಡೀ ತಂಡದ ಜೊತೆ ನೀವು ಕಳೆದಿದ್ದೀರಾ, ಎಲ್ಲ ಪರ್ಫಾರ್ಮೆನ್ಸ್ಗಳನ್ನು ನೋಡಿದ್ದೀರಾ. ಸೊ ಇಷ್ಟು ಪರ್ಫಾರ್ಮೆನ್ಸ್ನ ನೀವು ಇವತ್ತು ಲೈವ್ ಆಗಿ ನೋಡಿದ್ದು, ಇಲ್ಲಿವರೆಗೂ ಟಿ ವಿಯಲ್ಲಿ ನೋಡ್ತಾ ಇದ್ರಿ, ಬಟ್ ಇವತ್ತು ಲೈವ್ ಆಗಿ ನೋಡಿದ್ರೆ ಹೇಗೆ ಅನ್ನಿಸ್ತು ಸರ್? ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಆ ಒಂದು ಜೋಶ್, ಡ್ಯಾನ್ಸ್ ಮಾಡುವಂಥ ಜೋಶ್ ಉಂಟಲ್ಲ, ಅದು ನಾವು ಟಿ ವಿಯಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡಿದ್ರೇ ಅದರ ಒಂದು ಮಜಾ ಸಿಗತ್ತೆ. ಹಾಗೆ ನೀವು ನಮ್ಮ ಒಂದು ಹೆಮ್ಸ್ ಉತ್ಪನ್ನಗಳನ್ನು ತುಂಬ ಚೆನ್ನಾಗಿ ಇಲ್ಲಿ ಪ್ರಮೋಟ್ ಕೂಡ ಮಾಡ್ತಾ ಇದ್ದೀರಿ. ಧನ್ಯವಾದಗಳು. ನಮ್ಮ ವೀಕ್ಷಕ ಬಾಂಧವರಿಂದ ಕೂಡ ನಾವು ತುಂಬ ಸಪೋರ್ಟನ್ನು ಬಯಸ್ತಾ ಇದ್ದೇವೆ. ಒಂದು ಒಳ್ಳೆಯ ಉತ್ಪನ್ನಗಳನ್ನು ಕೊಟ್ಟಾಗ ಅದರ ಒಂದು ರುಚಿ ಶುಚಿ ನಮ್ಮ ಜನರಿಗೆ ನೇರವಾಗಿ ತಲುಪಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮ್ಮ ಹೆಮ್ಸ್ ಕುಟುಂಬ ಆರೋಗ್ಯಕರ ಕುಟುಂಬ ಅಂತ ಹೇಳುವಂಥದ್ದು ನಮ್ಮ ಥೀಮ್. ಪ್ರತಿಯೊಬ್ಬರ ಕುಟುಂಬವೂ ಕೂಡ ಆರೋಗ್ಯಕರವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇಲ್ಲಿವರೆಗೆ ನಮ್ಮನ್ನು ಕರೆದು ಈ ಒಂದು ಅವಕಾಶನ ಕೊಟ್ಟದಕ್ಕಾಗಿ ಮ್ಯಾಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟೀಮಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ರಾಘವೇಂದ್ರ ಸರ್. ಥ್ಯಾಂಕ್ ಯು ಆಶಾ ಮ್ಯಾಮ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಬಿಡುವಾದರೆ ಖಂಡಿತವಾಗ್ಲೂ ನಮ್ಮ ಜೊತೆಗೆ ನೀವು ಬಂದು ಲೈವ್ ಆಗಿ ಎಲ್ಲ ಪರ್ಫಾರ್ಮೆನ್ಸ್ನ ನೋಡಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಸೊ ವೀಕ್ಷಕರೇ, ನಮ್ಮ ಟಿವಿ ಹಾಗೆ ಮೆಸ್ಟ್ರೋ ಪ್ರೊಡಕ್ಷನ್ ಸಹಭಾಗಿತ್ವದಲ್ಲಿ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮದ ಇವತ್ತಿನ ಸೂಪರ್ ಹೀರೋ ಥೀಮ್ನ ಒಂದು ರೌಂಡ್ನ ನೋಡಾಗಿದೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಸೆಲೆಬ್ರೇಷನ್ ರೌಂಡ್ ಇರುತ್ತೆ. ಸೊ ಒಂದು ಹೊಸ ಥೀಮ್ನೊಂದಿಗೆ ಇನ್ನೂ ಹೊಸ ತಂಡಗಳು ವೇದಿಕೆ ಬರುತ್ತೆ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ನ ಅವ್ರು ಕೊಡ್ತಾರೆ. ಸೊ ನೀವೇನು ಮಾಡಬೇಕು, ಮುಂದಿನ ಸಂಚಿಕೆ ಬರೋ ತನಕ ನೋಡ್ತಾ ಇರಿ ನಮ್ಮ ಟಿವಿ. ದಿಸ್ ಇಸ್ ಹೆಮ್ಸ್ ಡೇರ್ ಟು ಡಾನ್ಸ್. Maestro Productions presents in association with Namma TV Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com. Co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil. Associate sponsor Replica Hair Replacement, Nanturu, Soumya Travels, JP Lights and Appliances, Master for Quality Baking. Event partner RDC, Venue partner Forum Fizo Mall, Costume partner Off Limits, Web partner NewsKarnataka.com.